ಹರೇ ರಾಮ. ಒಬ್ಬ ಕಲಾವಿದ ತಾನು ಕುಣಿದು ದಣಿದು ಪ್ರೇಕ್ಷಕರನ್ನು ತಣಿಸ್ತಾನೆ. ಪ್ರೇಕ್ಷಕರು ತಮ್ಮ ದುಃಖ ನೋವುಗಳನ್ನು ಮರೆತು ಕೊಂಚ ಹೊತ್ತಿಗಾದರೂ ಕೂಡ ಆನಂದದಲ್ಲಿರ್ತಾರೆ. ಮಾತ್ರವಲ್ಲ, ಪ್ರೇರಣೆಗಳನ್ನು ಪಡ್ಕೊಳ್ತಾರೆ. ಆ ಯಕ್ಷಗಾನ ಪ್ರಸಂಗದ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಪಡ್ಕೊಳ್ತಾರೆ. ಹೀಗೆ ಒಬ್ಬ ಕಲಾವಿದ ಕಲೆಯ ಸೇವೆಯನ್ನು ಮಾಡ್ತಾ ಮಾಡ್ತಾ ಜೀವಕೋಟಿಗಳಿಗೆ ಆನಂದವನ್ನು ಕೊಡ್ತಾನೆ, ಅವರ ನೋವುಗಳನ್ನು ಮರೆಯಿಸ್ತಾನೆ. ಹೀಗೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದವರು ಶೀನಪ್ಪರೇಗಳು. ನಾವು ಅವರನ್ನು ಬಲ್ಲೆವು, ಅವರ ವೇಷವನ್ನು ಕೂಡ ನಾವು ನೋಡಿದ್ದೇವೆ. ತುಂಬ ಶ್ರೇಯಸ್ಸನ್ನು ಅವರ ಜೀವಕ್ಕೆ ಹಾರೈಸ್ತೇವೆ. ಮಾತ್ರವಲ್ಲ, ಅವರ ಕುಟುಂಬಕ್ಕೆ ಉತ್ತರೋತ್ತರವಾಗಿರ್ತಕ್ಕಂಥ ಶ್ರೇಯಸ್ಸನ್ನು, ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ನಾವು ಹಾರೈಸ್ತೇವೆ. ಹರೇ ರಾಮ. ನಮ್ಮ ಎಳವಿಯಿಂದಲೇ ನಾವು ಅವರ ಹಲವು ವೇಷಗಳನ್ನು ನೋಡಿಕೊಂಡು ಬೆಳೆದವರು. ಶ್ರೀಮಠದ ಮೇಲೆ ಹಿಂದಿನಿಂದಲೂ ಅವರಿಗೆ ಅಪಾರ ಗೌರವ. ಮಠದ ಪ್ರತಿಯೊಂದು ಯಕ್ಷಗಾನ ಕಾರ್ಯಕ್ರಮದಲ್ಲೂ ಅವರ ವೇಷ ಯಾವತ್ತೂ ಇದ್ದೇ ಇರ್ತಿತ್ತು. ಇತ್ತೀಚೆಗಷ್ಟೇ ಪ್ರಭಾಕರ್ ಜೋಶಿಯವರು ಒಂದು ಕಡೆ ಹೇಳಿದರು, ತಾನೆಷ್ಟು ದೊಡ್ಡ ಕಲಾವಿದ ಅನ್ನೋದು ಶೀನಪ್ಪರೆಯವರಿಗೆ ತಿಳಿದಿರಲಿಲ್ಲ. ಅಕ್ಷರಶಃ ಅದೊಂದು 100ಕ್ಕೆ 100 ಸತ್ಯದ ಮಾತು. ಸುಪ್ರಸಿದ್ಧ ಯಕ್ಷಗಾನ ಎದುರು ವೇಷಧಾರಿ ಮತ್ತು ಅಪ್ರತಿಮ ಕಲಾವಿದ, ಸರಳ ಸಜ್ಜನಿಕೆಯನ್ನೇ ಮೈಗೂಡಿಸಿಕೊಂಡು ಎಲ್ಲರೊಂದಿಗೂ ಆತ್ಮೀಯತೆಯನ್ನೇ ಬೆಳೆಸಿಕೊಂಡು ಅಜಾತ ಶತ್ರು ಎನಿಸಿಕೊಂಡವರು. ಶೀನಪ್ಪರೆಗಳು ನನ್ನ ತೀರ್ಥರೂಪರು ಜಟಾಧಾರ ಮೇಳವನ್ನು ನಡೆಸ್ತಾ ಇದ್ದರು. ಆ ಕಾಲಕ್ಕೆ ಸಂಪಾಜೆ ಕಲ್ಲುಗುಂಡಿಯಲ್ಲಿ ಆಟ ಆಗುವಾಗ ಇವರು ಬಂದು ನಮ್ಮೊಂದಿಗೆ ಸೇರಿದರು ಮೇಳಕ್ಕೆ. ನಮಗೆ ಮೇಳಕ್ಕೆ ಜನವೂ ಬೇಕಿತ್ತು, ಹಾಗಾಗಿ ಇವರನ್ನು ತೆಕ್ಕೊಂಡಿತು. ಹಾಗೆ ಸೇರಿದವರು ಹೆಸರುವಾಸಿಯನ್ನು ಗಳಿಸಿದ್ದಾರೆ. ನಾನು ಹೇಳಿದ ಯಾವ ವೇಷವನ್ನು ಆಗುವುದಿಲ್ಲ ಅಂತ ಹೇಳಿದವರಲ್ಲ, ಹಾಗಾಗಿ ನಾನು ಹೇಳಿಕೊಡ್ತೇನೆ, ಹಾಗಾದಲ್ಲಿ ಅವರು ಒಪ್ಪುತ್ತಾ ಇದ್ದರು. ಶೀನಪ್ಪರೆಗಳಿದ್ದಾರೋ ಇಂಥ ಪ್ರಸಂಗ ಮಾಡುವಂಥ ಒಂದು ವಾಕ್ಯವು ಜನರ ಬಾಯಿಯಲ್ಲಿ ಇರ್ತಿತ್ತು. ಈಗ ಅವರು ತೀರಿ ಹೋಗಿದ್ದಾರೆ. ತೀರಿ ಹೋಗಿದ್ದು ಅಂಥ ಒಂದು ವೇಷ ಇವತ್ತಿಗೆ ಇಲ್ಲದೇ ಆಯಿತು ಎಂಬ ಒಂದು ಬೇಸರ ನನಗೆ ಬಹಳ ಇದೆ. ತಮ್ಮ 6 ದಶಕಗಳಿಗೂ ಮೀರಿದ ತಿರುಗಾಟದಲ್ಲಿ ರಂಗಸ್ಥಳದಲ್ಲೂ ಚೌಕಿಯಲ್ಲೂ ಚೌಕಟ್ಟು ಮೀರದ ಕಲಾವಿದ. ಅವರ ಸಹಕಲಾವಿದರೇ ನೆನಪಿಸುವಂತೆ ರೈಗಳು ಯಾರೆಂದಿಗೂ ನಿಷ್ಠುರ ಕಟ್ಟಿಕೊಂಡವರಲ್ಲ, ತಾಳ್ಮೆಯ ಸಾಕಾರ ಮೂರ್ತಿಗಳೇ ಆಗಿದ್ದು ಸಹಕಲಾವಿದರನ್ನು ಹಿರಿಯ ಕಿರಿಯ ಎಂಬ ಭೇದವಿಲ್ಲದೆ ಸಮಾನವಾಗಿ ಗೌರವಿಸುತ್ತಿದ್ದರು ಎಂಬುದು ಅವರ ವ್ಯಕ್ತಿತ್ವದ ಔನ್ನತ್ಯಕ್ಕೊಂದು ಸ್ಪಷ್ಟ ಉದಾಹರಣೆ. ಶೀನಪ್ಪರೆಗಳು ಬಂಟ ಸಾತ್ವಿಕತ ಪ್ರತಿರೂಪ. ಎಂಕ ಸಂಪಾಜೆಟ್ ಅರ್ನ ಪರಿಚಯನೇ ಐದು ಎಂಕ್ಲು ಒಟ್ಟಿಗೆ ಇತ್ತು. ಐದು ಚೌಡೇಶ್ವರಿ ಮೇಲಟು 6 ಪುರುಷ ವೇಷಗೂ ಏನು ಸ್ತ್ರೀ ವೇಷಗೂ ಇತ್ತದು 1 ವರ್ಷ ತಿರುಗಾಟ ಮಲ್ತು ಕಟೀಲ್ ಮೇಳಗೂ ಒಂದೇ ದಿನ ಎಂಕ್ಲ ಸೇರ್ನೆ. ಏನ್ಲಾರ್ಲ ಒಂದೇ ದೇಹದ ರಡ್ಡು ಭಾಗದ ಲೆಕ್ಕ ಎಂಕ್ಳಿಗೆ ಆತ ಆತ್ಮೀಯತೆ ಎರಡು ಆತ ಪ್ರೀತಿಲ ಇತ್ತಂದು ಆರಿಟ್ಲೆ ಎಂಕ ಆತ ಪ್ರೀತಿ ಇತ್ತಂದು ಎಂಕ್ಳು ಒಟ್ಟಿಗೆ ವೇಷ ಮಲ್ತೋಗಿತ್ತು. ಎಂಚಿನ ಇತ್ತಲ್ಲ ಎಂಕ್ಳು ಸುಖ ದುಃಖನ ಹಂಚೊಂದಿತ್ತು. ಆತ ಎಡ್ಡಡಿತ್ತು ಅಂಚಿನ ನರಮಣಿ ಪುಣ್ಯಾತ್ಮೆ ಆರೆಗ್ ನಾಣುರಿಯನ್ನು ದೂರುಣ ಅಥವಾ ನಾಣುರಿಯಾಟ ಕೋಪ ಮತ್ಸರ ಅಂಚಿನವಂತ ದಾಲ ಸತ್ಯ ಧರ್ಮ ನ್ಯಾಯತ ಮೂರ್ತಿಯಾರು ರಂಗಸರುಡು ನಾಣುರಿಯನ್ನು ಕೆಣಕ್ಕಂತೆ ನಾಣುರಿಯನ್ನು ಹಾಳು ಮಲ್ಪಂತೆ ಎಡ್ಡೆಡಲ್ಲಿ ತೊಂದು ಪೋಪಣ ಒಂಜಿ ಎಡ್ಡೆ ಗುಣ ಎಡ್ಡೆ ಬುದ್ಧಿ ಅರಡೆ ಇತ್ತದು. ಅಂಚಿನ ಗುಣ ಸಾಮಾನ್ಯವಾ ಕಲಾವಿದರೆಟ್ಲ ಇದ್ದಿ. ಸಂಪಾಜೆ ಸಮೀಪದ ಮದೇಪಾಲು ಎಂಬಲ್ಲಿ ರಾಮಣ್ಣ ರೈ ಕಾವೇರಿ ರೈ ದಂಪತಿಯ ಮೊದಲ ಪುತ್ರನಾಗಿ 1943ರಲ್ಲಿ ಜನಿಸಿದ ಶೀನಪ್ಪರೈ ಬಡತನದಲ್ಲೇ ಬಾಲ್ಯವನ್ನು ಕಳೆದರು. ತಮ್ಮ 4ನೇ ತರಗತಿಯ ವಿದ್ಯಾಭ್ಯಾಸ ಪೂರೈಸಿದ ನಂತರ ತಮ್ಮ ತಂದೆಯೊಂದಿಗೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ತಂದೆ ರಾಮಣ್ಣ ರೈಗಳು ಕಲ್ಲುಗುಂಡಿಯ ಯಕ್ಷಗಾನ ಪೋಷಕರಾದ ಕೀಲಾರು ಗೋಪಾಲಕೃಷ್ಣರ ಒಕ್ಕಲಾಗಿದ್ದು, ಅವರ ಜಮೀನನ್ನು ಗೇಣಿಗೆ ಪಡೆದು ಕೃಷಿಕರಾಗಿದ್ದು, ಅಂದಿನ ಕಾಲದ ತಾಳಮದ್ದಳೆ ಅರ್ಥಧಾರಿಗಳು ಕಲಾವಿದರು ಆಗಿದ್ದ ಕಾರಣ ಶೀನಪ್ಪರೈಯವರಿಗೂ ಯಕ್ಷಗಾನದ ನಂಟು ಅಂಟಿಕೊಂಡಿತು. ತಮ್ಮ ತಂದೆಯವರಲ್ಲಿ ಅರ್ಥಗಾರಿಕೆಯನ್ನು, ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಳನ್ನು ಕಲಿತರು.
ಪುಟ್ಟ ಬಾಲಕ ಶೀನಪ್ಪರಯ್ಯವರ ಯಕ್ಷಗಾನದ ಆಸಕ್ತಿ ಗಮನಿಸಿದಂತಹ ಅಂದಿನ ಕಾಲದ ಯಕ್ಷಗಾನದ ಪೋಷಕರಾದ ಶಾಂತಾರಾಮ ಶೆಟ್ಟಿ ಎಂಬವರು ರಾಮಣ್ಣರಯ್ಯವರನ್ನು ಒಪ್ಪಿಸಿ ಶೀನಪ್ಪರೈಗಳನ್ನು ಕುಂಡಾವು ಮೇಳದ ಯಜಮಾನರಾದ ಕಲ್ಲಾಡಿ ಕೊರಗಶೆಟ್ಟರಲ್ಲಿ ಮಾತನಾಡಿ ಕಲ್ಲಾಡಿಯವರೇ ನಡೆಸುತ್ತಿದ್ದ ಯಕ್ಷಗಾನ ನಾಟ್ಯ ತರಗತಿಗೆ ಸೇರಿಸಿದರು. ಅಲ್ಲಿ ಅಂದಿನ ಸುಪ್ರಸಿದ್ಧ ಗುರುಗಳಾದ ಕಾವು ಕಣ್ಣರಲ್ಲಿ ಯಕ್ಷಗಾನದ ಸಂಪೂರ್ಣ ಹೆಜ್ಜೆಗಾರಿಕೆಯನ್ನು, ಮಾಸ್ಟರ್ ಕೇಶವರಲ್ಲಿ ಭರತನಾಟ್ಯವನ್ನು ಅಭ್ಯಸಿಸಿದರು. ಬಣ್ಣಗಾರಿಕೆಯನ್ನು ಅಂದಿನ ಸುಪ್ರಸಿದ್ಧ ಬಣ್ಣದ ವೇಷಧಾರಿ ಕುಂಬಳೆ ಕುಟ್ಯಪ್ಪರಿಂದ ಕರಗತ ಮಾಡಿಕೊಂಡರು. ಅದೇ ವರ್ಷ ಕಲ್ಲಾಡಿಯವರ ಯಜಮಾನಿತ್ವದಲ್ಲಿ ಇರಾ ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿಗೆ ಸೇರಿ ತಿರುಗಾಟ ಮಾಡಿದರು. ಸುಮಾರು 51 ವರ್ಷಗಳಿಗೂ ಮೊದಲು ಸಂಪಾಜ ಶೀನಪ್ಪರಯ್ಯವರಿಗೂ ನನಗೂ ಮಡಿಕೇರಿಯ ಚೌಡೇಶ್ವರಿ ಮೇಳದಲ್ಲಿ ಪರಿಚಯವಾಯಿತು. ಆವಾಗ ನಾನು ಬಹಳ ಚಿಕ್ಕವ, ಶೀನಪ್ಪರಯ್ಯಗಳು ಯುವಕ. ಕೆಲವು ವರ್ಷ ಕಟೀಲು ಮೇಳಕ್ಕೆ ಹೋಗಿ ಬಂದು ಪುನಃ ನಮ್ಮ ಜೊತೆ ಮೇಳಕ್ಕೆ ಸೇರಿಕೊಂಡರು. ನನ್ನ ತಂದೆಯವರ ಪರಮ ಮಿತ್ರರಾಗಿದ್ದ ಸಂಪಾಜ ಶೀನಪ್ಪರಯ್ಯವರು ದಾಸರಬೈಲು ಚನ್ನಯ್ಯನಾಯಕ ಭಾಗವತರು ಜೊತೆಯಾಗಿ ಬಂದು ನಮ್ಮ ಮನೆಯಲ್ಲಿ 2 ದಿವಸ ಜೊತೆಯಾಗಿ ಕಳೆದು ಹೋಗ್ತಿದ್ದರು. ನನ್ನ ಅನುಭವದ ಪ್ರಕಾರ ತೆಂಕುತಿಟ್ಟಿನ ರಾಜವೇಷದ ಪ್ರಾತಿನಿಧಿಕ ಕಲಾವಿದ ದಿವಂಗತ ಶೀನಪ್ಪರಯ್ಯಗಳು ಅವರು ವೇಷ ಕಟ್ಟುವ ಪದ್ಧತಿ, ರಂಗಸ್ಥಳಕ್ಕೆ ಪ್ರವೇಶ ಮಾಡುವ ಕ್ರಮ ಅನನ್ಯವಾದ್ದು. ಅದರಲ್ಲೂ ಇಂದ್ರಕೀಲಕದ ಅರ್ಜುನ, ಇಂದ್ರಜಿತು ಕಾಳಗದ ಇಂದ್ರಜಿತು ಮೊದಲಾದಂಥ ವೇಷಗಳು ಅವರಿಗೇ ಮೀಸಲಾದ್ದು. ಇಂಥ ಒಬ್ಬ ಮಹಾನ್ ಕಲಾವಿದನನ್ನು ತೆಂಕುತಿಟ್ಟು ಯಕ್ಷಗಾನ ಕಳಕೊಂಡು ಬಡವಾಯಿತು ಅಂತಲೇ ನಾನು ಭಾವಿಸ್ತೇನೆ. ಇರಾದಲ್ಲಿ 3 ವರ್ಷಗಳ ತಿರುಗಾಟ ಪೂರೈಸಿದ ಹಂತದಲ್ಲಿ ತಂದೆಯವರು ಅಸೌಖ್ಯರಾದಾಗ ಯಕ್ಷಗಾನ ಬಿಟ್ಟು 5 ವರ್ಷಗಳ ಕಾಲ ಕೃಷಿ ಕಾರ್ಯವನ್ನು ಕೈಗೊಂಡರು. ನಾನು ಅವರ ದೊಡ್ಡ ಅಭಿಮಾನಿ. ಇನ್ನೂ ನನಗೊಂದು ಸಿಕ್ಕಿದ ಸೌಭಾಗ್ಯ ಏನೆಂದರೆ, ಅವರ ರಕ್ತಬೀಜನಿಗೆ, ಇಂದ್ರಜಿತನಿಗೆ, ಹಿರಣ್ಯಾಕ್ಷನಿಗೆಲ್ಲ ನಾನು ಪದ್ಯ ಹೇಳಿದವ. ಅದು ನನಗೀಗ ನೆನಪಾಗ್ತಾ ಉಂಟು. ಇನ್ನೂ ಅಂತಹ ವೇಷಧಾರಿಗಳು ಇದ್ದಾರೋ ಇಲ್ಲವೋ ಎಂಬಂತಹ ಸಂಶಯ ಕಾಣುತ್ತದೆ. ಅಂಥ ಛಾಪ್ ಕೂತಿದ್ದಾರೆ ಕಿರೀಟ ವೇಷದಲ್ಲಿ. ಅಂತಹ ಮಹಾನ್ ಕಲಾವಿದನನ್ನು ಅಗಲಿದ್ದು ಬಹಳ ಯಕ್ಷಗಾನ ರಂಗಕ್ಕೆ ದೊಡ್ಡ ಆಘಾತ ತಂದಿದೆ. ಇಂಥ ವಿಷಯವನ್ನು ಅರಗಿಸಿಕೊಳ್ಳುವುದೇ ಕಷ್ಟ. ಶೀನಪ್ಪರಯ್ಯಗಳಿಗೂ ನನಗೂ ಬಹಳ ಮೊದಲಿಂದಲೇ ನಂಟು. ಅವರು ನನ್ನ ಮನೆಗೆ ಬರ್ತಾಯಿದ್ರು. ಆಗ ಅವರು ಚೌಡೇಶ್ವರಿ ಮೇಳದಲ್ಲಿದ್ದರು. ಚೆನ್ನಪ್ಪ ನಾಯಕರು ಭಾಗವತರಾಗಿದ್ದರು. ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿ ನಾನು ಅವರು ಒಟ್ಟಿಗೆ ಮೇಳಕ್ಕೆ ಹೋಗಿ, ಆಗ ನಾನು ಹಿಮ್ಮೇಳ ವಾದಕನಾಗಿದ್ದೆ ಚೆನ್ನೆಮದ್ಲೆಯಲ್ಲಿ. ಅವರ ಒಟ್ಟಿಗೆ ಇದ್ದು ಅವರ ಒಡನಾಡಿಯಾಗಿದ್ದವನು ನಾನು ಕೂಡ. ಅವರೇ ನನ್ನನ್ನು ಸಂಪಾಜಕ್ಕೆ ಕರೆಸಿ ಹಿಮ್ಮೇಳ ಒಂದು ತರಗತಿಯನ್ನು ನೀವು ಮಾಡಬೇಕು ಅಂತ ಹೇಳಿ 1 ವರ್ಷ ಕಾಲ ನಾನು ಸಂಪಾಜೆಯಲ್ಲಿ, 1 ವರ್ಷ ಇಲ್ಲ ಬಹುಶಃ ಒಂದು 6 ತಿಂಗಳು ಇರಬಹುದು, ಸಂಪಾಜೆಯಲ್ಲಿ ಹಿಮ್ಮೇಳ ತರಗತಿಯನ್ನು ಕೂಡ ನಾನು ಮಾಡಿದ್ದೆ. ಆಮೇಲೆ ಬೇರೆ ಮೇಳಕ್ಕೆ ನನ್ನ ಕರೆ ಬಂತು, ನಾನು ಹೋದೆ. ಆಗಲೂ ಕೂಡ ಶೀನಪ್ಪರಯ್ಯವರ ಒಂದು ಒಡನಾಟ, ಆತ್ಮೀಯತೆ, ಅವರ ಮನೆಗೆ ನಾನು ಹೋಗೋದು ಸಂಜೆ ಹೊತ್ತು, ಅವರಲ್ಲೇ ಮಾತಾಡಿ ಬರೋದು, ಇದೊಂದು ರೂಢಿಯಾಗಿತ್ತು. ಇಂತಹ ವಿಷಯವನ್ನು ಕೇಳುವಾಗ ಅರಗಿಸಿಕೊಳ್ಳೋದೇ ಕಷ್ಟ ಆಗಿದೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಬಹಳಷ್ಟು ಒಳ್ಳೆಯ ವ್ಯಕ್ತಿ. ಅವರು ಇನ್ನೂ ಸ್ವಲ್ಪ ಸಮಯ ಬೇಕಾಗಿತ್ತು. ಒಳ್ಳೆಯ ತಂದೆಯಾಗಿ, ಒಳ್ಳೆಯ ಮಾವನಾಗಿ, ಒಳ್ಳೆಯ ಸ್ನೇಹಿತರಾಗಿ ಇದ್ದವರು ಅವರು. ಅವರಂಥ ಸ್ನೇಹಿತ ಇನ್ನೊಬ್ಬರು ಸಿಗೋದು ಬಹಳ ಕಷ್ಟ. ಒಳ್ಳೆಯ ಉಪಕಾರ ಮಾಡುವ ಸ್ವಭಾವ ಇದ್ದವರು, ಇನ್ನೊಬ್ಬರಿಗೆ ಉಪದ್ರ ಖಂಡಿತ ಮಾಡದವರು ಸ್ನೇಹಿತರಾಗಿ. ಒಮ್ಮೆ ಕಲ್ಲಗುಂಡಿಯಲ್ಲಿ ಪುತ್ತೂರು ಶೀನಪ್ಪ ಭಂಡಾರಿಯವರು ಸುಬ್ರಹ್ಮಣ್ಯ ಮೇಳ ಬಂದಾಗ ಅಂದು ಮೇಳದಲ್ಲಿ ಮೇನಕೆ ಪಾತ್ರ ಮಾಡಬೇಕಾದ ಕಲಾವಿದ ಗೈರು ಹಾಜರಾಗಿದ್ದರು. ಶೀನಪ್ಪ ಭಂಡಾರಿಯವರ ಒತ್ತಾಯಕ್ಕೆ
ರೈಗಳು ಮೇನಕೆ ಪಾತ್ರ ನಿರ್ವಹಿಸಿದರು. ಈ ಘಟನೆ ಶೀನಪ್ಪ ರೈಯವರ ಬದುಕಿಗೆ ತಿರುವು ತಂದುಕೊಟ್ಟಿತು. ನಂತರ ಆ ವರ್ಷ ಇಡೀ ಸುಬ್ರಹ್ಮಣ್ಯ ಮೇಳದಲ್ಲೇ ತಿರುಗಾಟ ಮಾಡಿ ಪುನಃ ಯಕ್ಷಗಾನದತ್ತ ಹೊರಳಿದರು. ನಂತರದಲ್ಲಿ ವೇಣೂರು ಮೇಳದಲ್ಲಿ 3 ವರ್ಷ, ಕಾವೂರು ಕೇಶವ ಶೆಟ್ಟಿಗಾರರ ನೇತೃತ್ವದ ಇರುವೈಲು ಮೇಳದಲ್ಲಿ 3 ವರ್ಷ, ಮಡಿಕೇರಿಯ ಚೌಡೇಶ್ವರಿ ಮೇಳದಲ್ಲಿ 3 ವರ್ಷ ತಿರುಗಾಟ ನಡೆಸಿದರು. ಕಲಾವಿದರಾದಂತಹ ಸಂಪಾಜೆ ಶೀನಪ್ರೈಗಳು ಮತ್ತು ನಾನು ಮಿತ್ರರಾಗಿದ್ದೇವೆ. ಅವರ ಅಸೌಖ್ಯದ ಬಗ್ಗೆ ಮೊದಲೇ ನಿನಗೆ ತಿಳಿದಿದ್ದರೂ ಅವರನ್ನು ನೋಡುವುದಕ್ಕೆ ಹೋಗುವರೆ ನಾನು ಅಶಕ್ತನಾಗಿದ್ದೆ, ದುಃಖಿತನಾದೆ. ಆದರೆ ಏನು ಮಾಡೋಣ, ಎಲ್ಲವೂ ವಿಧಿಯ ವಶ. ಇದು ಪರಿಚಯವಾದದ್ದು ಕಟಗಿಲಿ ಮೇಳವು 2 ಆದ ವರ್ಷ. ಅರುಣಾಸುರನ ಪಾತ್ರವನ್ನು ನೋಡಿ ನಾನೇ ದಿಗಿಲುಗೊಂಡಿದ್ದೆ. ಕಲಾವಿದನ ಜೀವನ ಕಡು ಕಷ್ಟ ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಕಲಾವಿದನೊಬ್ಬ ಕಷ್ಟದಲ್ಲಿರುವಾಗ ಅದಕ್ಕೆ ಸಹಾಯಕರಾಗುವಂತಹ ವ್ಯಕ್ತಿಗಳು ತೀರಾ ವಿರಳ. ಮರಣಕಾಲದಲ್ಲಿ ಒದಗುವುದು ಬಹಳ ದುರ್ಲಭ. ಇದಕ್ಕೆ ಶೀನಪ್ರೈಗಳ ಮರಣವೇ ಕಾರಣವಾಗಿದೆ. ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ನಾನಿದ್ದಾಗ ಮೇಳಕ್ಕೆ ಸೇರಿದವರು. ನಾನು ಮುಖ್ಯ ಸ್ತ್ರೀ ಪಾತ್ರಗಳನ್ನು ಮಾಡಿಕೊಂಡಿದ್ದೆ. ನನ್ನ ಜೊತೆಯಲ್ಲಿ ಬಾಲ ಪಾತ್ರಗಳನ್ನು ನಿರ್ವಹಿಸುತ್ತಾ ಮುಂದೆ ಬಂದವರು. ರಂಗ ಪ್ರದರ್ಶನದಲ್ಲಿ ಜೊತೆಯಾಗಿ ನಾವು ಎಷ್ಟೋ ವೇಷಗಳನ್ನು ಮಾಡಿದ್ದೇವೆ. ಕೀಲಾರು ಗೋಪಾಲಕೃಷ್ಣಯ್ಯನವರಲ್ಲಿ ಹೋದಾಗ ಮಳೆಗಾಲದಲ್ಲಿ ಅವರನ್ನು ನೋಡುತ್ತಾ ಮಾತನಾಡುತ್ತಿದ್ದರು. ಶೀನಪ್ಪರೈಗಳು ಗೋಪಾಲಕೃಷ್ಣಯ್ಯನವರಿಗೆ ಮೆಚ್ಚಿನ ಆಳು. ಅವರನ್ನು ನೋಡಬೇಕು, ಮಾತನಾಡಬೇಕು ಎಂಬ ಆಶೆ ಇದ್ದರೆ ನನಗವರನ್ನು ಕಾಣುವುದಕ್ಕಾಗಲಿಲ್ಲ. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾಗಲಾದರೂ ಒಮ್ಮೆ ನೋಡಬೇಕು ಎಂಬ ಆಶೆ ಇತ್ತು. ಅದು ಪೂರ್ತಿ ಆಗಲಿಲ್ಲ. ನಾನು 1975ನೇ ಇಸವಿಯಲ್ಲಿ ಕಲ್ಲುಗುಂಡಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ಪರಿಚಿತರು. ಆಗ ಮಡಿಕೇರಿಯ ಶಂಕರ ಭಟ್ಟರು ನಡೆಸುತ್ತಿದ್ದ ನಯನ ಕುಮಾರರಂಥ ಘಟಾನುಘಟಿ ಕಲಾವಿದರೆಲ್ಲ, ರೆಂಜಾಳ ರಾಮಕೃಷ್ಣರಾಯರಂಥ ಕಲಾವಿದರೆಲ್ಲ ಒಗ್ಗೂಡಿ ಮೆರೆಯುತ್ತಿದ್ದಂತಹ ಮೇಳದಲ್ಲಿ ನಮ್ಮ ಶೀನಪ್ಪಣ್ಣ ಕೂಡ ವೇಷ ಮಾಡುತ್ತಿದ್ದರು. ಬಿಡುಬೀಸಿನ ಎದೆ ಉಬ್ಬಿಸಿ ರಂಗ ತುಂಬುವ ಕೌಶಲವನ್ನು ಮೈಗೂಡಿಸಿಕೊಂಡಿದ್ದ, ಅಪಾರ ಹೆಸರನ್ನು ಪಡೆದಿರುವ, ಅಪಾರ ಅಭಿಮಾನಿಗಳ ಸಂಖ್ಯೆಯನ್ನು ಹೊಂದಿರುವ ಶೀನಪ್ಪರೈಗಳ ವಿಯೋಗದ ದುಃಖವನ್ನು ಸಹಿಸುವ ಶಕ್ತಿ ಅಭಿಮಾನಿಗಳಿಗೆ, ಮುಖ್ಯವಾಗಿ ಕುಟುಂಬದ ಎಲ್ಲರಿಗೂ ಬರಲಿ. 1974ರ ಮಳೆಗಾಲದಲ್ಲಿ ಸುಪ್ರಸಿದ್ಧ ಬಣ್ಣದ ವೇಷಧಾರಿ ಗಾಂಧಿ ಮಾಲಿಂಗರ ಒತ್ತಾಯದಿಂದಾಗಿ ಭೀಮಭಟ್ಟರ ಯಕ್ಷಗಾನ ತಂಡಕ್ಕೆ ಸೇರಿ ಊರೂರು ಪ್ರದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಕಟೀಲು ಮೇಳದ ಸುಪ್ರಸಿದ್ಧ ವೇಷಧಾರಿಗಳಾದ ಕೇದಗಡಿ ಗುಡ್ಡಪ್ಪ ಗೌಡರು ಭೀಮಭಟ್ಟರ ತಂಡದಲ್ಲಿದ್ದವರು. ರೈಗಳ ರಂಗದ ನಡೆ, ನಾಟ್ಯದ ವಿಧಾನ ಎಲ್ಲವನ್ನೂ ಮೆಚ್ಚಿ ಮುಂದಿನ ತಿರುಗಾಟದಲ್ಲಿ ಕಟೀಲು ಕ್ಷೇತ್ರದಿಂದ 2ನೇ ಮೇಳ ಹೊರಡಲಿದೆ, ನೀನು ಸೇರು ಎಂದು ಹೇಳಿ ರೈಗಳನ್ನು ಕಲ್ಲಾಡಿ ವಿಠ್ಠಲ ಶೆಟ್ಟರ ಬಳಿ ಕರೆದೊಯ್ದರು. ನಮ್ಮ ಕಲ್ಲಾಡಿ ಮನೆತನದ 3 ತಲೆಮಾರುಗಳ ಒಡನಾಟವನ್ನು ಅವರು ಹೊಂದಿದ್ದರು. ನನ್ನ ಅಜ್ಜ ಕಲ್ಲಾಡಿ ಕೊರಗ ಶೆಟ್ಟರ ಸಂಚಾಲಕತ್ವದ ಕುಂಡಾವು ಮೇಳದಲ್ಲಿ, ನನ್ನ ತಂದೆ ಕಲ್ಲಾಡಿ ವಿಠಲ ಶೆಟ್ಟರ ಸಂಚಾಲಕತ್ವದ ಶ್ರೀ ಕಟೀಲು ಮೇಳದಲ್ಲಿ ಸತತ 3 ದಶಮಾನಗಳಿಗಿಂತಲೂ ಅಧಿಕ ವರ್ಷ ಮತ್ತು ನಮ್ಮ ಸಂಚಾಲಕತ್ವದ ಕರ್ನಾಟಕ ಮೇಳದಲ್ಲಿ ಮಳೆಗಾಲದ ಮುಂಬೈ ತಿರುಗಾಟದಲ್ಲಿ ಕಲಾ ವ್ಯವಸಾಯವನ್ನು ಮಾಡಿದವರು. ನಮ್ಮ ಮನೆಯ ಒಬ್ಬ ಸದಸ್ಯನಂತೆ ನಮ್ಮೊಂದಿಗೆ ಒಡನಾಡಿದವರು. ಸರಳ ಸಜ್ಜನಿಕೆಯ ನಿರಾಡಂಬರ ವ್ಯಕ್ತಿತ್ವದ ಸಂಪಾಜೆಯವರು ತಾನು ವೃತ್ತಿ ನಡೆಸುವ ಮೇಳವನ್ನು ತನ್ನದೆಂದು ಪ್ರೀತಿಯಿಂದ ಕಂಡವರು. ಮೇಳದ ಆಡಳಿತ ವ್ಯವಸ್ಥೆಗೆ ಯಾವ ತೊಡಕೂ ಆಗದಂತೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಡೆಸಿದವರು. ಕಲಾಮಾತೆಯ ಕೊರಳಮಾಲೆಯ ಮಣಿಯೊಂದು ಕಳಚಿದಂತೆ ನಮ್ಮಿಂದ ಇಂದು ದೂರ ಆದವರು. ಅವರ ದೇಹ ಅಳಿದಿದೆ, ಆದರೆ ನೆನಪು ಶಾಶ್ವತವಾಗಿದೆ. ಅಗಲಿದ ಆ ಚೇತನಕ್ಕೆ ಸದ್ಗತಿ ಪ್ರಾಪ್ತಿಯಾಗಲಿ. ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ, ಸಂಚಾಲಕ, ಶ್ರೀ ಕಟೀಲು ಮೇಳ. 4ನೇ ಮೇಳ ಪ್ರಾರಂಭವಾಗುವಾಗ ಅದಕ್ಕೆ ಪ್ರಧಾನ ಭಾಗವತನಾಗಿ ನನ್ನನ್ನು ನೇಮಿಸಿದರು. ಗಜಮೇಳ, ಗಜಗಟ್ಟಿದ ಮೇಳ ಎಂಬ ಯಕ್ಷಗಾನದ ಭಾಷೆಯ ಹೊಗಳಿಕೆಯನ್ನು ಪಡೆದಿತ್ತು.
ಶೀನಪ್ರೇಗಳೇ ಪ್ರಧಾನ ಕಿರೀಟದ ವೇಷಧಾರಿ. ಹಾಗಾಗಿ ಮೇಳದಲ್ಲಿ ಯಾವ ಪ್ರಸಂಗವನ್ನು ಆಡುವುದಕ್ಕೂ ತೊಂದರೆ ಇರಲಿಲ್ಲ. ಅವರಿಂದಲೇ ನಾನು ಕೆಲವು ಪ್ರಸಂಗಗಳ ನಡೆಯನ್ನೆಲ್ಲ ಅಭ್ಯಸಿಸಿದೆ. ಉದಾಹರಣೆಗೆ ಹೇಳುವುದಿದ್ರೆ, ಇಂದ್ರಕೀಲಕ ಅದಕ್ಕೆ ಮೊದಲು ಆಡಿಸಿದ ಅನುಭವ ನನಗಿರಲಿಲ್ಲ. ಆ ಪ್ರಸಂಗ ಬಂದಾಗ ನಾನೊಮ್ಮೆ ಕೈಕಾಲು ಬಿಟ್ಟಿದ್ದೆ, ಹೇಗಪ್ಪ ಇದನ್ನು ಆಡಿಸುವುದು. ಅದು ಕೂಡ ಶೀನಪ್ರೇಗಳು ಅಂದರೆ ನನಗೆ ಮೊದಲಿಗೆ ತುಂಬ ಹೆದರಿಕೆ ಇತ್ತು. ಚೌಕಿಯಲ್ಲಿ ನಾನು ತಲೆಬಿಸಿಯಲ್ಲಿ ಕುಳಿತಿರುವಾಗ ರೈಗಳು ಬಂದರು, ಶೀನಪ್ರೇಗಳು ಬಂದು ಭಾಗತರಿ ಇನ್ನಿತ ಪ್ರಸಂಗದ ಕ್ರಮ ಎಂಚ ನೀರಿನ ಎನ್ನ ಕ್ರಮ ಅಂತ ದಾಲಜ್ಜಿ ರೈಕುಲೆ ಎನ್ನ ಕ್ರಮ ಅಂಡ್ ಎಂಕಂದು ಪ್ರಸಂಗನೇ ಬಸತ್ತು ಈರೇದಲ್ಲ ಪಂಡದಾವಡಾತೆ ಈರೇ ಈ ಪ್ರಸಂಗ ಮಿತ್ತು ಬರಲಿಕ್ಕೆ ಮಲ್ಕೊಂಡು. ಹಾಗೆ ಯಾವ ವಂಚನೆಯೂ ಇಲ್ಲದೆ ಆ ಪ್ರಸಂಗ ಆಡುವಾಗ ಪ್ರಸಂಗದ ಪ್ರತಿ ನಮ್ಮಲ್ಲಿ ಇರಲಿಲ್ಲ, ಹೊರಗಿನಿಂದಲೂ ಸಮಯಕ್ಕೆ ಸರಿಯಾಗಿ ಸಿಗಲಿಲ್ಲ. ಅದಕ್ಕೆ ಅವರನ್ನು ನಾನು ಕುಳಿತಲ್ಲಿಗೆ ಕರೆಸಿದ್ದು. ಬಂದವರು ಮಾತು ಪ್ರಾರಂಭ ಮಾಡಿದ್ದು ಹೀಗೆ, ಅಷ್ಟು ಅನುಭವವಿದ್ದರೂ ಕೂಡ ಎಷ್ಟು ನಿಗರ್ವಿ, ಎಷ್ಟು ನಯ ವಿನಯ, ಭಾಗವತರಿಗೆ ಕೊಡುವ ಗೌರವ, ಅದನ್ನೆಲ್ಲ ನೋಡಿ ಕಲಿಬೇಕು ಅವರಲ್ಲಿ. ನಾನು ಸಂಪಾಜಿ ಶೀನಪ್ರೇಯನ್ನು ಬಲ್ಲವ. ಮಂಗಳೂರು ಟೌನಾರ್ನ ಒಂದು ಇಂದ್ರಜಿತು ಅವರ ಪಾತ್ರಕ್ಕೆ ನಾನು ಭಾಗವತಿಯನ್ನು ಮಾಡಿದಾಗ ಆ ಪಾತ್ರಕ್ಕೆ ನನ್ನ ಭಾಗವತಿಗೆ ಕಡಿಮೆ ಆಯಿತು ಎನ್ನುವ ಒಂದು ಅನುಭವ ನನಗೆ ಆಗಿತ್ತು. ಯಾಕಂತೇಳಿದ್ರೆ ಆ ದಿವಸ ಅವರ ಆ ಪಾತ್ರ ಚಿತ್ರಣ ಅಷ್ಟು ವೈಭವಪೂರ್ಣವಾಗಿತ್ತು. ನಮ್ಮ ಮನೆಯಲ್ಲಿ ಒಂದು ಕಟೀಲು ಮೇಳದ ಹರಕೆ ಬಯಲಾಟದ ಸಂದರ್ಭದಲ್ಲಿ ನಾನು ನಮ್ಮ ತಂದೆಯವರ ಸಂಸ್ಮರಣಾರ್ಥ ಅವರಿಗೆ ಸನ್ಮಾನವನ್ನು ಮಾಡಿ ಪುಣ್ಯ ಕಟ್ಟಿಕೊಂಡಿದ್ದೇನೆ. ಶೀನಪ್ಪರೈಗಳು 1974ರಲ್ಲಿ ಆ ವರ್ಷದ ತಿರುಗಾಟದಲ್ಲಿ ಕಟೀಲು 1ನೇ ಮೇಳ ಸೇರಿದರು. ಆ ಕಾಲದಲ್ಲಿ ಕಟೀಲು 1ನೇ ಮೇಳವು ಇರಾ ಭಾಗವತರ ಮೇಳ, 2ನೇ ಮೇಳವು ಬಲಿಪ ಭಾಗವತರ ಮೇಳ ಎಂದೇ ಪ್ರಸಿದ್ಧಿಯಾಗಿತ್ತು. 1ನೇ ಮೇಳದಲ್ಲಿ ಇರುವಾಗ ಕೇದಿಗಡಿ ಗುಡ್ಡಪ್ಪ ಗೌಡರು ಎದುರು ವೇಷಧಾರಿ, ರೈಗಳು ಪೀಠಿಕೆ ವೇಷಧಾರಿಯಾಗಿದ್ದರು. ಆದರೆ 2 ತಿಂಗಳಲ್ಲೇ ಬಲಿಪರ ಮೇಳಕ್ಕೆ ಎದುರು ವೇಷಧಾರಿಯಾಗಿ ಅವಶ್ಯಕತೆ ಬಂದಾಗ ವಿಠ್ಠಲ ಶೆಟ್ಟರು ರೈಯವರನ್ನು 2ನೇ ಮೇಳಕ್ಕೆ ವರ್ಗಾಯಿಸಿದರು. ಬಲಿಪರ ಮಾರ್ಗದರ್ಶನ, ರಂಗದ ನಡೆಯ ಮಾಹಿತಿ, ಸಲಹೆಯೊಂದಿಗೆ ಶೀನಪ್ಪರೈಗಳು ಕಟೀಲು 2ನೇ ಮೇಳದಲ್ಲಿ ಮಿಂಚಿದರು. ವಿಠ್ಠಲ ಶೆಟ್ಟರ ಹಾಗೂ ಬಲಿಪರ ದೂರದೃಷ್ಟಿಯಿಂದಾಗಿ ರೈಗಳಿಗೆ ಪ್ರಾಮುಖ್ಯ ಪಾತ್ರಗಳು ದೊರಕಿತು. ಕಟೀಲು ಮೇಳದಲ್ಲಿ ಹಲವಾರು ವರ್ಷಗಳ ತಿರುಗಾಟ ಮಾಡಿದಂಥ ವ್ಯಕ್ತಿಯೇ. ಅದು ಅಲ್ಲದೆ ಅವರ ಹಿರಣ್ಯಾಕ್ಷ, ಇಂದ್ರಜೀತು, ರಕ್ತಬೀಜ ಇವೆಲ್ಲ ವೇಷಗಳು ಯಕ್ಷ ಕಲಾವಿದರು ಮತ್ತು ಯಕ್ಷ ಪ್ರೇಕ್ಷಕರು ಮನಸೂರೆಗೊಂಡಂಥ ವೇಷಗಳು. ನಾವು ಕೂಡ ಅವರ ಜೊತೆಯಲ್ಲಿ ತಿರುಗಾಟ ಮಾಡಿದಂಥ ವ್ಯಕ್ತಿಗಳು. ಶೀನಪ್ರೇಗಳು ನಮ್ಮ ಕಲ್ಲುಗುಂಡಿ ಸಮೀಪದಲ್ಲಿ ಇದ್ದಂಥ ವ್ಯಕ್ತಿಗಳು. ನಾನು ತುಂಬ ವರ್ಷದಿಂದ ಅವರನ್ನು ಬಲ್ಲೆ. ಜೊತೆಯಾಗಿ ನಾನು 10-22 ವರ್ಷಗಳ ತನಕ ಅವರ ಜೊತೆಯಲ್ಲಿ ಕೆಲಸ ಮಾಡಿದವ. ಕೃಷ್ಣಾರ್ಜುನ ಕಾಳಗದ ಅರ್ಜುನನಾಗಿ ಅವರು, ಸುಭದ್ರೆಯಾಗಿ ನಾನು ಅಂಬೈಷಿ ಅಂತ ಆ ಪಾತ್ರಗಳು ಈಗಲೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎನ್ನುವುದು ಸ್ಪಷ್ಟ. ಯಾಕಂದರೆ ಕೆಲವರು ಅದರ ಬಗ್ಗೆ ನನಗೆ ಆಗಾಗ್ಗೆ ಮೊಬೈಲಲ್ಲಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಅವರ ರಂಗ ಪ್ರವೇಶದ ವಿಶೇಷವೇ ಬೇರೆ. ಎಡೆಬಿಕ್ಕಿದ ಹಾವದು ಹುತ್ತದಿಂದ ಮೇಲೆದ್ದು ಬರುವಾಗ ಯಾವ ರೀತಿ ಕಾಣಿಸ್ತದೋ ಅದೇ ರೀತಿ ಕಿರೀಟ ವೇಷಧಾರಿಯಾಗಿ ರಂಗವನ್ನು ಪ್ರವೇಶಿಸುವಾಗ ಎಡೆತ್ತಿದ ಹಾವಿನಂತೆ ಪ್ರವೇಶ ಮಾಡುತ್ತಾ ಇದ್ದರು. ಅವರಲ್ಲಿ ನಿಜವಾದ ಯಕ್ಷಗಾನದ ಸ್ವರೂಪ ಇತ್ತು, ಅದರಲ್ಲಿ ಬೆರಕೆ ಇಲ್ಲ. ಶೀನಪ್ರೇಯಿಗಳು ದೂರದವರಲ್ಲ, ನನ್ನ ಹೆಂಡತಿಯ ತಂದೆ ಮನೆ ಹತ್ತಿರದವರು. ಅವರು ಈ ಊರಿಗೆ ಎಲ್ಲಿಗೆ ಬಂದರೂ ಒಮ್ಮೆ ಇಲ್ಲಿಗೆ ಬಂದು ಅವರ ವಿನಯ ಎಷ್ಟು ಒಂದು ತಗ್ಗು ಧ್ವನಿಯಲ್ಲಿ ಅಣ್ಣೆರೆ ಅಕ್ಕೆರೆ ಅದನ್ನು ಕೇಳಿದರೆ ಹೊಟ್ಟೆ ತುಂಬುತ್ತಿತ್ತು. ಇನ್ನವರ ವಿಷಯ ಕೇಳಲಿಕ್ಕಿಲ್ಲಲ್ಲ, ಆ ಪಶ್ಚಾತ್ತಾಪವಾಗ್ತಾ ಇದೆ. ಅಂತಹ ಮಹಾನುಭಾವ ದೇವತಾ ಮನುಷ್ಯ ದೇವಲೋಕಕ್ಕೆ ಹೋಗಲಿ, ದೇವತೆಗಳ ಸೇವೆಯನ್ನೇ ಮಾಡ್ತಾ ಇರಲಿ. ಈ ಅವಧಿಯಲ್ಲಿ ಒಂದು ದಾಖಲಾರ್ಹ ಘಟನೆ ನಡೆಯಿತು. ಕಟೀಲು 2ನೇ ಮೇಳದಲ್ಲಿ ಮಹಿಷಾಸುರನಾಗಿ ವಿಜೃಂಭಿಸಿದ ಬಣ್ಣದ ಕುಟ್ಯಪುರವರು ನಿವೃತ್ತರಾದ ಕಾರಣ
ಕುಂಜಣ್ಣ ಶೆಟ್ಟರು ಮಹಿಷಾಸುರ ಪಾತ್ರ ನಿರ್ವಹಿಸುತ್ತಿದ್ದರು. ಒಮ್ಮೆ ಕುಂಜಣ್ಣ ಶೆಟ್ಟರು ಅಸೌಖ್ಯರಾದರು. ಆ ಸಂದರ್ಭದಲ್ಲಿ ವಿಠ್ಠಲ ಶೆಟ್ಟರ ಸೂಚನೆಯಂತೆ ಶೀನಪ್ಪರಯ್ಯವರು ಮಹಿಷಾಸುರ ಪಾತ್ರ ಮಾಡಿ ನಂತರ ರಕ್ತಬೀಜನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿ ಯಕ್ಷಗಾನ ರಸಿಕರು ಹುಬ್ಬೇರಿಸುವಂತೆ ಮಾಡಿದರು. ಪ್ರಾರಂಭದಲ್ಲಿ ನಮ್ಮ 4ನೇ ತಂಡದಲ್ಲಿ ಮಹಿಷಾಸುರ ಯಾರು ಮಾಡುವುದು ಅಂತ ಇತ್ತು. ಮಹಿಷಾಸುರನನ್ನು ಇನ್ನೂ ತಯಾರು ಮಾಡಿ ಆಗಬೇಕು. ಕುಪ್ಪೆಬಾದ ಸುರೇಶ ಅದುವರೆಗೆ ಮಹಿಷಾಸುರ ಮಾಡಿರಲಿಲ್ಲ, ಆದರೆ ಬಣ್ಣದ ವೇಷ ಎಲ್ಲ ಮಾಡಿಕೊಂಡಿದ್ದ. ಹಾಗಾಗಿ ಅವನನ್ನೇ ತಯಾರಿಸಬೇಕು ಅಂತ. ಅವನು ತಯಾರಾಗುವಲ್ಲಿವರೆಗೆ ಒಂದೆರಡು ಪ್ರಸಂಗದಲ್ಲಿ ಶೀನಪ್ರಾಯಿಗಳೇ ಇದು ಮಹಿಷಾಸುರ ಮಾಡಿ ಮತ್ತೆ ರಕ್ತಬೀಜ ಮಾಡಬೇಕು ಅಂತ ಯಜಮಾನರು ಆರ್ಡರ್. ನನಗೆ ಅದು 2ಕ್ಕಿಂತ ಹೆಚ್ಚು ಹೋಗುವುದು ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಪ್ರಾಯದವರು ಮಹಿಷಾಸುರ ಮಾಡಿ ರಕ್ತಬೀಜ ಮಾಡುವುದಂದರೆ ಅದು ತಮಾಷೆ ವಿಷಯ ಅಲ್ವಾ ಅಂತ, ಅದು ಹಾಗೆ ಮಾಡಿ ಕೂಡ ಅವರಿಗೆ ಅನುಭವ ಇತ್ತು ಅನ್ನೋದು ಆಮೇಲೆ ನನಗೆ ಗೊತ್ತಾದ್ದು. ಇಡೀ ರಾತ್ರಿ ಪ್ರದರ್ಶನವಾಗುತ್ತಿದ್ದ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆಯ ಆರಂಭದ ವಿದ್ಯುನ್ಮಾಲಿಯ ಪಾತ್ರವೇ ಆಗಿರಲಿ, ಅನಂತರದ ಶಂಕರ ದುರ್ಗರ ಪಾತ್ರವೇ ಆಗಿರಲಿ, ಕೊನೆಯ ಖಂಡದಲ್ಲಿ ಬರುವಂಥ ರಕ್ತಬೀಜಾಸುರನ ಪಾತ್ರ, ಈ 3 ಪಾತ್ರಗಳನ್ನು ಸಂಪಾಜಿಯವರು ಒಂದೇ ರಾತ್ರಿ ನಿರ್ವಹಿಸುತ್ತಿದ್ದಾಗ ಆ 3 ಪಾತ್ರಗಳನ್ನು ಅಭಿನಯಿಸಿದ್ದು ಒಬ್ಬನೇ ಕಲಾವಿದನೆಂಬ ಆ ಪರಿಚಯವೇ ಕಷ್ಟ ಸಾಧ್ಯವಾಗುತ್ತಿದ್ದುದು ಬಹುಶಃ ಒಂದು ಅವಿಸ್ಮರಣೀಯ ಅನುಭವ. ಒಮ್ಮೆ ನಾನು ಅವರನ್ನು ಪ್ರಶ್ನಿಸಿದಾಗ ಆ ಭರತನಾಟ್ಯದ ಕೆಲವು ಮುದ್ರೆಗಳನ್ನು ನಾವು ಯಕ್ಷಗಾನದಲ್ಲಿ ಅಳವಡಿಸಿಕೊಂಡಾಗ ವೀರದ ರಸದ ಜೊತೆಯಲ್ಲಿ ಆ ಭಾವಗಳನ್ನು ತುಂಬಲು ಸಾಧ್ಯ ಎನ್ನುವಂಥದ್ದು ರೈಗಳು ಹೇಳಿಕೊಂಡದ್ದನ್ನು ನಾವು ನೆನಪಿಸಿಕೊಂಡಾಗ ಯಕ್ಷಗಾನದ ಜೊತೆಯಲ್ಲಿ ಇತರ ಕಲೆಯಲ್ಲಿಯೂ ಅವರಿಗಿದ್ದಂಥ ಪ್ರೇಮ, ಅವರ ಭಕ್ತಿ, ಆ ಭಾವಗಳು ಶ್ರೇಷ್ಠವಾದುದೇ ಎನ್ನುವುದು ನನ್ನ ಅಭಿಪ್ರಾಯ. ನಾನು ಅವರು ಕಟೀಲು ಮೇಳದಲ್ಲಿ ಬಹಳ ವರ್ಷ ಜೊತೆಯಾಗಿ ಕೆಲಸ ಮಾಡಿದ್ದೇವೆ. ಅವರೊಬ್ಬರು ಶ್ರೇಷ್ಠ ವ್ಯಕ್ತಿ. ನನ್ನಲ್ಲಿ ಬಹಳ ಆತ್ಮೀಯವಾಗಿ ತಿರುಗಾಟದಲ್ಲಿ ಇದ್ದಿದ್ದರು. ನಾವು ಕುಶಲೋಪರಿ ಮಾತಾಡಿಕೊಂಡು ಸಂತೋಷದಿಂದ ಸಮಯವನ್ನು ಕಳೆಯುತ್ತಾ ಇದ್ದೆವು. ಅಂಥ ಮಹಾನ್ ವ್ಯಕ್ತಿ, ಕಲಾಭಿಮಾನಿಗಳ ವಿಶೇಷವಾದ ಪ್ರಶಂಸೆಗೆ ಪಾತ್ರರಾದ ಶೀನಪ್ಪರಯ್ಯಗಳಿಲ್ಲ ಎನ್ನುವುದು ಬಹಳ ದುಃಖದ ವಿಚಾರ. ಇಳವಿಂದಲೇ ನಾನು ಅವರ ಜೊತೆಯಾಗಿ ವೇಷ ಮಾಡಿದವ. ಚಂಡಮುಂಡನೋ, ಮಧುಕೈಟವನೋ, ಕರ್ಣಾರ್ಜುನದಲ್ಲಿಯೋ, ಹಾಗೆ ಇತರರ ವೇಷದವರ ಮನಸ್ಸಿಗೆ ನೋವಾಗದ ಹಾಗೆ ಅವರನ್ನು ಮುನ್ನಡೆಸುವಂತಹ ಗುಣವನ್ನು ಅವರು ಹೊಂದಿದವರು. ಹೀಗೆ ಕಟೀಲು ಮೇಳದಲ್ಲಿ ನಿರಂತರ 33 ವರ್ಷಗಳ ತಿರುಗಾಟ ಮಾಡಿ ನಂತರ ಟಿ. ಶಾಂಭಟ್ಟರ ಪೋಷಕತ್ವದ ಎಡನೀರು, ಹೊಸನಗರ, ಹನುಮಗಿರಿ ಮೇಳಗಳಲ್ಲಿ 12 ವರ್ಷ ತಿರುಗಾಟ ನಡೆಸಿದರು. ಹೆಚ್ಚು ಕಡಿಮೆ 20 ವರ್ಷ ಅವರ ಜೊತೆ ತಿರುಗಾಟ ಮಾಡಿದ್ದೇನೆ. ಕೇವಲ ಮೇಳದ ತಿರುಗಾಟ ಮಾತ್ರವಲ್ಲದೆ ಮಳೆಗಾಲದ ಹೆಚ್ಚಿನ ಆಟಗಳಲ್ಲಿಯೂ ಚೆಂಡೆ ಮದ್ದಳೆ ಬಾರಿಸಿದ್ದೇನೆ. ಅವರೊಬ್ಬ ಉತ್ತಮ ನಿಜಾರ್ಥದ ಕಲಾವಿದ. ಪ್ರಾಯಶಃ ವರ್ತಮಾನ ಕಾಲದ ಕಿರೀಟ ವೇಷದ ಮುಂದೆ ರೋಲ್ ಮಾಡೆಲ್ ಆಗಿದ್ದರು. ಅವರ ವೇಷಕ್ಕೆ ಚೆಂಡೆ ಮದ್ದಲೆ ಬಾರಿಸಿದ ಸಾರ್ಥಕ್ಯ ಭಾವ ನನಗಿದೆ. ಅವರೊಂದಿಗೆ 3 ವರ್ಷದ ತಿರುಗಾಟ ಹನುಮಗಿರಿ ಮೇಳದಲ್ಲಿ ನನಗಿದೆ. ಆದರೆ ಅವರ ಒಡನಾಟ ಮಾತ್ರ ಮೊನ್ನೆ ಏನೂ ಅಲ್ಲ. ಸುಮಾರು 30 ವರ್ಷಗಳಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ. ಇಂತಹ ಒಬ್ಬ ಕಲಾವಿದ ಇನ್ನೊಮ್ಮೆ ಹುಟ್ಟಿ ಬರ್ತಾನೆ ಎಂಬುದು ಅಸಂಭವನೀಯ ಅಂತ ಹೇಳಬಹುದು. ಏನು ನಾನು ಅವರ ಜೊತೆಯಲ್ಲಿ ತುಂಬ ವರ್ಷಗಳಿಂದ ಹೊರರಾಗಿದ್ದೆ. ಕಟೀಲು 2ನೇ ಮೇಳ ಆಗುವಾಗ ಅವರು ಕೂಡ ಕಟೀಲು ಪರಿಸರದಲ್ಲಿದ್ದರು. ಆಮೇಲೆ ನಮ್ಮ ಹೊಸನಗರ ಮೇಳ, ಹೊಸನಗರ ಮೇಳ, ಹನುಮಗಿರಿ ಮೇಳದಲ್ಲಿ ಅವರೊಟ್ಟಿಗೆ ತುಂಬ ಯಕ್ಷಗಾನ ಹಂಚಿಕೊಂಡವರು. 15 ವರ್ಷಗಳಿಂದ ಜೊತೆಯಾಗಿ ತಿರುಗಾಟ ಮಾಡಿದವರು. ಶೀನಪ್ಪಯ್ಯಗಳ ವೇಷ ಅಂದರೆ, ಕಿರೀಟದ ವೇಷ ಅಂದರೆ, ಇನ್ನು 4 ಪದ್ಯ ಕೆಲಸ ಮಾಡಿದಾಗ 4 ಪದ್ಯದ ನಂತರ ಅವರ ರಂಗಸ್ಥಳದ ನಡೆ ಚೇಂಜ್ ಆಗ್ತಾ ಹೋಗ್ತಾ ಬರ್ತಾ ಇದೆ. ಸುತ್ತು ಬರುವುದ ಅಲ್ಲ, ಧಿಂಗಣಗಳು ಹೆಚ್ಚಾಗ್ತಾ ಇದೆ.
ಮೇಳದ ತಿರುಗಾಟದ ಸೇವೆ ಆಟಕ್ಕೆ ದಿವಂಗತ ಚೆನ್ನಪ್ಪ ಶೆಟ್ಟಿ ಮತ್ತು ಸೀನಪ್ರೈಗಳ ಕಾಲು ಹಿಡಿದು ನಾನು ಗೆಜ್ಜೆಯನ್ನು ಕಟ್ಟುವ ಸಂದರ್ಭದಲ್ಲಿ ನನ್ನ ಕೈಲಿದ್ದಂಥ ಗೆಜ್ಜೆಯನ್ನು ಅವರು ನಮಿಸಿ ತಲೆ ಮೇಲೆ ಇಟ್ಟುಕೊಂಡು ಒಮ್ಮೆ ಆಮೇಲೆ ನನ್ನ ಕೈಗೆ ಕೊಟ್ಟು ಮುಂದಿನ ತಿರುಗಾಟ ಯಶಸ್ವಿಯಾಗಲಿ, ಹಾಸ್ಯಗಾರರೇ ಒಳ್ಳೆಯದಾಗಲಿ ಎಂದು ಹರಿಸ್ತಿದ್ದಂಥ ವ್ಯಕ್ತಿ. ಅವರ ಮನೆಗೆ ನಾವು ಹೋದಾಗ ತುಂಬು ಹೃದಯದ ನಗುಮುಖದ ಸ್ವಾಗತ ಮತ್ತು ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕು ಅವರು. ಅವರಿಗೆ ಅದೊಂದು ಬಾರಿ ಬಂದವರು ಯಾರು ಬರೀ ಹೊಟ್ಟೆಯಲ್ಲಿ ಹೋಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕೆನ್ನುವ ಮನೋಧರ್ಮ ಇಟ್ಟುಕೊಂಡವರು. ಶ್ಯಾಮಭಟ್ಟರು ಸಂಪಾಜೆಯವರಿಗೆ ಅಪಾರವಾದ ಪ್ರೀತಿ, ಗೌರವ, ಪ್ರೋತ್ಸಾಹ ನೀಡುತ್ತಿರುವುದಾಗಿ ರೈಗಳು ನೆನೆಯುತ್ತಿದ್ದರು. ಕಳೆದ ವರ್ಷ ರೈಗಳು ಯಕ್ಷರಂಗದಿಂದ ನಿವೃತ್ತರಾಗಿದ್ದರು. ಅವರು ವೈಯಕ್ತಿಕವಾಗಿ ನನಗೆ ತುಂಬ ಆತ್ಮೀಯರಾಗಿದ್ದವರು. ಸಂಪಾಜೆಯಲ್ಲಿ ನನ್ನ ಮನೆಯ ಸಮೀಪದಲ್ಲಿಯೇ ವಾಸವಾಗಿದ್ದವರು. ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ವೀರರಸದ ಕಿರೀಟ ವೇಷಧಾರಿಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂಥವರು ಶ್ರೀಯುತ ಸಂಪಾಜೆ ಶೀನಪ್ರಯ್ಯವರು. ಅವರಿಗೆ ಭಗವಂತನು ಸದ್ಗತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಕೂಟದೊಂದಿಗೆ ಯಾರೊಂದಿಗೂ ನಿಷ್ಠೂರವಿಲ್ಲದೆ ಸಜ್ಜನಿಕೆಯಿಂದ ತಿರುಗಾಟ ಮಾಡಿದಂತಹ ಸೀನಪ್ರೈಗಳನ್ನು ಕಳೆದುಕೊಂಡು ಯಕ್ಷಗಾನ ಇಂದು ತುಂಬ ನಷ್ಟವನ್ನು ಅನುಭವಿಸಿದೆ ಎಂದು ಹೇಳುವುದಕ್ಕೆ ವಿಷಾದಿಸ್ತೇನೆ. ಅವರ ಜೊತೆಗೆ ನನಗೆ ಸಾಧಾರಣ 12 ವರ್ಷಗಳ ಕಾಲ ಒಡನಾಟದ ತಿರುಗಾಟ ಅಷ್ಟೇ ಅಲ್ಲದೆ ಅವರು ಕಟೀಲು ಮೇಳದಲ್ಲಿರುವಾಗ 14 ವರ್ಷಗಳ ಸ್ನೇಹಾಚಾರವೂ ಇತ್ತು. ನಮ್ಮ ಮೇಳದಲ್ಲಿ ವೇಷ ಮುಗಿದು ಅವರ ವೇಷವನ್ನು ನೋಡುವ ಸಂದರ್ಭ ಎಲ್ಲಿಯಾದರೂ ನನಗೆ ಉಂಟು ಅಂತಾದರೆ ಅದನ್ನು ನಾನು ತಪ್ಪಿಸದೆ ಈಡೇರಿಸಿಕೊಳ್ಳುತ್ತಾ ಇದ್ದೆ. ಅವರ ಸಾತ್ವಿಕ ನಡೆ ನನಗೆ ಬಹಳ ಮೆಚ್ಚುಗೆಯಾದದ್ದು. ವಿನಯವಂತ, ಮೇರು ಕಲಾವಿದ. ಅವರ ಎದುರು ವೇಷಧಾರಿಯಾಗಿ ಡಬ್ಬಲ್ ಕುಣಿದದ್ದನ್ನು ನಾನು ಎಷ್ಟೋ ಬಾರಿ ನೋಡಿದ್ದೇನೆ. ಶ್ವೇತ ವಸ್ತ್ರ ಧಾರಿಯಾಗಿ ಅವರು ಶ್ವೇತ ಮನಸ್ಸನ್ನೇ ಹೊಂದಿದವರಾಗಿದ್ದಾರೆ. ಅವರ ಜೊತೆಯಲ್ಲಿ ಹೋಗುವಂತಹ ವೇಷ ಯಾವುದೇ ಆಗಲಿ ಅವರು ಮೆರೆಯಬೇಕು, ಜೊತೆಯಲ್ಲಿ ಬಂದಂತಹ ವೇಷವೂ ಮೆರೆಯಬೇಕು ಎಂಬ ಹಂಬಲವನ್ನು ಹೊಂದಿದವರು. ಅವರ ಜೊತೆಯಲ್ಲಿ ಬಹಳಷ್ಟು ವೇಷವನ್ನು ಮಾಡಿದ್ದೇನೆ. ಮೊತ್ತ ಮೊದಲಾಗಿ ನಾನು ಮಹಿಷಾಸುರವನ್ನು ಮಾಡುವುದಕ್ಕೆ ಕಾರಣ ಅವರೇ ಆಗಿದ್ದಾರೆ. ನನ್ನ ತಲೆಗೆ ಕೊಂಬನ್ನು ಕಟ್ಟಿ ಬಿಟ್ಟವರವರು. ಸಂಪಾಜೆ ಶೀನಪ್ಪರಯ್ಯವರಿಗೆ ಅಂದಿನ ಕಾಲದಲ್ಲಿ ಅಂದರೆ 1975-80ರಲ್ಲಿ ಅತ್ಯಂತ ಹೆಸರು ತಂದ ಪಾತ್ರ ಹಿರಣ್ಯಾಕ್ಷ. ತ್ರಿಜನ್ಮ ಮೋಕ್ಷ ಪ್ರಸಂಗ ಬಂದಾಗ ಸಂಪಾಜೆಯವರಿಗೆ ಹಿರಣ್ಯಾಕ್ಷ ಇದು 2ನೇ ಮೇಳದಲ್ಲಿ ಮಾತ್ರವಲ್ಲ, 1ನೇ ಮೇಳದವರದ್ದು ತ್ರಿಜನ್ಮ ಮೋಕ್ಷ ಪ್ರಸಂಗವಾದರೆ ರೈಗಳು 1ನೇ ಮೇಳಕ್ಕೆ ಹಿರಣ್ಯಾಕ್ಷ ಪಾತ್ರ ನಿರ್ವಹಿಸಲು ಹೋಗಬೇಕಾಗಿತ್ತು. ಎದೆ ಸೆಟೆಸಿ ನಿಂತು ಮುಖವನ್ನು ಮೇಲೆತ್ತಿ ತಲೆಯನ್ನು ಸ್ವಲ್ಪ ಹಿಂಭಾಗಕ್ಕೆ ಸರಿಸಿ ಹತ್ತಿರ ಹೆಜ್ಜೆಗಳನ್ನಿಟ್ಟು ಓಡುವಂತೆ ರಂಗಸ್ಥಳದಲ್ಲಿ ಅವರು ಸುತ್ತು ಬರುವಂತಹ ಒಂದು ಕ್ರಮ ಬೇರೆ ಯಾವ ವೇಷಧಾರಿಗಳಲ್ಲಿಯೂ ನಾವು ಕಾಣುವುದಕ್ಕಿಲ್ಲ. ಇಂದು ಕಂಡು ನಾಳೆಗೆ ಮರೆತು ಬಿಡಬಹುದಾದ ವೇಷಗಳಲ್ಲ ಶೀನಪ್ರೈಗಳು. ಕಲಾಪ್ರಿಯಾದಂತಹ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರ ಮೇಳದಲ್ಲಿ ನಾವಿಬ್ಬರು ಜೊತೆಗೆ ತಿರುಗಾಟ ಮಾಡಿದವರು ಬೇರೆ ಬೇರೆ ತಂಡಗಳಲ್ಲಿ. ನಮ್ಮ ಉಭಯ ತಂಡಗಳು ಹತ್ತಿರ ಆಗುವ ಸಂದರ್ಭದಲ್ಲಿ ಶೀನಪ್ಪಣ್ಣನ ವೇಷ ನೋಡೋದಕ್ಕೆಂದೇ ನಾನು ಅವರ ಮೇಳದ ಹತ್ರ ಹೋಗ್ತಿದ್ದೆ. ನೋಡಿ ಸಂತೋಷ ಪಡ್ತಿದ್ದೆ. ಪೂರ್ಣ ಪ್ರಮಾಣದ ಒಂದು ವೇಷವನ್ನು ಮಾಡಿ ಕಲಾವಿದ ಮತ್ತೆ ವಿಶ್ರಾಂತಿ ಪಡೆಯುವಂಥದ್ದು. ಹಿರಣ್ಯಾಕ್ಷನೋ ಇಂದ್ರಜಿತೋ ಇನ್ನುಳಿದಂಥ. ಆದರೆ ಶೀನಪ್ಪಣ್ಣ ಎಷ್ಟೋ ಸಮಯಗಳವರೆಗೆ ಮೇಳದಲ್ಲಿ ಯಾರೋ ಒಬ್ಬ ಕಲಾವಿದ ಅಸೌಖ್ಯದಲ್ಲಿದ್ದಾನೆಂಬ ಕಾರಣದಿಂದ ಪೂರ್ಣ ಪ್ರಮಾಣದ 2 ವೇಷಗಳನ್ನು ಒಂದು ರಾತ್ರಿಯಲ್ಲಿ ಮಾಡ್ತಾ ಇದ್ದರು. ದೇವಿ ಮಹಾತ್ಮೆ ಪ್ರಸಂಗದ ಮಹಿಷಾಸುರನನ್ನು ಮಾಡಿ ಆಮೇಲೆ ಬೆಳಗಿನ ಜಾಮದ ರಕ್ತಬೀಜನನ್ನು ಏನೂ ಕೊರತೆ ಇಲ್ಲದೆ ಪಾತ್ರ ನಿರ್ವಹಣೆ ಮಾಡುತ್ತಿದ್ದಂತಹ ಒಬ್ಬ ಅಪ್ರತಿಮ ಕಲಾಪ್ರೇಮಿ, ಆ ರೀತಿಯ ಕಲಾ ಸೇವೆಯನ್ನು ಮಾಡಿದಂಥವು. ಇನ್ನೊಂದು ಘಟನೆಯನ್ನು ಹೇಳಬೇಕು ಅಂತಂದರೆ, ನಾನೊಮ್ಮೆ ಆಮಂತ್ರಿತ ಕಲಾವಿದನಾಗಿ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಎಲ್ಲ ಕಲಾವಿದರು ಒಟ್ಟಿಗೆ ಇದ್ದರು. ನಾನು ನಿದ್ರೆ ಮಾಡಿದ್ದೆ ಬಿಡಾರದಲ್ಲಿ. ಎಲ್ಲರೂ ಎದ್ದು ಊಟಕ್ಕೆ ಹೋಗುವಾಗ ನಿದ್ರೆಯಲ್ಲಿದ್ದ ನನ್ನನ್ನು ಬಿಟ್ಟು ಹೋದರು. ಆದರೆ ಸಂಪಾಜೆ ಶೀನಪ್ರೈಗಳು ನನ್ನನ್ನು ನಿದ್ರೆಯಿಂದ ಎಬ್ಬಿಸಿ ಊಟ ಮಾಡೋಣ ಅಂತ ಒಟ್ಟಿಗೆ ಕರ್ಕೊಂಡು ಹೋದರು.
ಇವನು ನನ್ನವ ನಮ್ಮವ ಎಂಬ ಭಾವನೆ ಇಲ್ಲದೆ ಹೋದರೆ ಹಾಗೆ ಮಾಡುವುದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ರೈಗಳು ಪರಂಪರೆಯ ನಾಟ್ಯ ವಿಧಾನ ಅರಿತವರು. ಪ್ರತಿ ಪಾತ್ರದ ಪ್ರವೇಶ, ರಂಗವಿಧಾನ ಇವೆಲ್ಲವನ್ನು ಸೂಕ್ಷ್ಮವಾಗಿ ಅರಿತಿದ್ದರು. ಹಿತಮಿತವಾದ ಮಾತುಗಾರಿಕೆಯಾದರೂ ಅದರಲ್ಲಿ ಭಾಷಾಶುದ್ಧಿ ಇತ್ತು. ಅರ್ಥಗಾರಿಕೆಯಲ್ಲಿ ಆಯಾಯ ಪದ್ಯದ ರಸಭಾವವನ್ನು ಅರಿತು ಶ್ರುತಿಬದ್ಧವಾಗಿಯೇ ಸಂಭಾಷಣೆ ನಡೆಸುವ ಕೌಶಲ್ಯವಿತ್ತು. ದೀರ್ಘ ಮಾತುಗಾರಿಕೆ ಅಲ್ಲದಿದ್ದರೂ ಪಾತ್ರಗಳು ಹೇಳಬೇಕಾದ ಯಾವುದೇ ಅಂಶಗಳನ್ನು ಪದ್ಯದ ಪರಿಧಿಯಲ್ಲೇ ಒಂದಿನಿತೂ ಬಿಡದೆ ಪ್ರೇಕ್ಷಕರಿಗೆ ತಲುಪಿಸುವ ಚಾಕಚಕ್ಯತೆ ಅವರಲ್ಲಿತ್ತು. ವಾದಕ್ಕೆ ನಿಂತರಂತೂ ಅಂದಿನ ಯಕ್ಷಗಾನ ಪ್ರದರ್ಶನದ ವೈಖರಿಯೇ ಬದಲಾಗುತ್ತಿತ್ತು. ಪುರಾಣ ಲೋಕವನ್ನೇ ಕಣ್ಣೆದುರಿಗೆ ತಂದು ನಿಲ್ಲಿಸುವ ಸಾಹಿತ್ಯ ಜ್ಞಾನವಿತ್ತು. ಶ್ರೀಕೃಷ್ಣನ ಅಷ್ಟವಿವಾಹ ಪ್ರಸಂಗವನ್ನು ಹಿಂದೆ ವೀರಭಾಗವತರು ಮತ್ತು ಬಲಿಪ ಭಾಗವತರು ಹೇಗೆ ಆಡಿಸ್ತಿದ್ರು, ಅದರದೊಂದು ನನಗೆ ಇದು ಬೇಕೇನು, ಯಾವ ದೃಶ್ಯದ ನಂತರ ಯಾವುದು, ಪಾತ್ರಗಳೆಲ್ಲ ಬರಬೇಕು ಅದರಲ್ಲಿ. ಉಳಿದ ಪ್ರಸಂಗಗಳ ದೃಶ್ಯ ಸೂಚಿಯನ್ನು ಅವರು ಹೇಳಿದಂತೆ ಮಾಡಿ, ಪದ್ಯ ಯಾವುದಿಲ್ಲ, ಪದ್ಯ ಸಂದರ್ಭ ದೃಶ್ಯ ಸೂಚಿಯಲ್ಲಿ ವಿವರಣೆ ಮಾಡಿತ್ತು, ಆಟ ಆಯಿತು. ಅದು ಎರಡೂ ಕೂಡ ಆಟ ಪ್ರೇಕ್ಷಕರ ದೃಷ್ಟಿಯಲ್ಲಿ ಒಳ್ಳೆಯದಾಗಿದೆ. ಯಜಮಾನರಿಂದ ಬೇರೆ ಏನು ಕಂಪ್ಲೇಂಟ್ ಬರಲಿಲ್ಲ, ಮತ್ತೇನು ಆ ಬಗ್ಗೆ ವಿಚಾರಣೆಯೂ ಆಗಲಿಲ್ಲ ಎಂಬುದರಿಂದ ಅವರ ಮನಸ್ಸಿಗೂ ಸಮಾಧಾನ ಆಗಿದೆ. ದಶರಥ ಪ್ರತಾಪ ಸುಮಿತ್ರಾ ಪರಿಣಯ ಅಂತ ಒಂದು ಪ್ರಸಂಗ ನಾವು ಆಡಿದ್ದೇವೆ. ಕೌಸಲ್ಯೆಯ ಅಪ್ಪನ ಅಥವಾ ಸುಮಿತ್ರೆಯ ಅಪ್ಪನ, ಯಾರಿಗ ಒಬ್ಬನಿಗೆ ಒಬ್ಬ ಅಳಿಯ ಇದ್ದ. ಅದೊಂದು ಖಳಪಾತ್ರ ಅಂದರೆ ಒಂದು ಅಷ್ಟು ಗಂಭೀರ ಪಾತ್ರವೇನೂ ಅಲ್ಲ, ಸ್ವಲ್ಪ ಪಿರ್ಕಿ ಅಂತ ಹೇಳೋದಿಲ್ಲ ಹಾಗೆ. ಅಂತಹ ಪಾತ್ರವನ್ನು ಮಾಡಿ ಅನುಭವ ಇದ್ದವರು ಶೀನಪ್ರಾಯಿಗಳು. ಎಲ್ಲ ರಾಜವೇಷಗಳಂತೆ ಕಿರೀಟ ಧರಿಸಿ ಬರುವುದಲ್ಲ, ರಾಜವೇಷದ ಪೋಷಾಕು ಎಲ್ಲ ಕಟ್ಟಿ, ತಲೆಗೆ ಮಾತ್ರ ಇದು ಪಕಡಿ. ಶ್ರೀದೇವಿ ಬನಶಂಕರಿಯಲ್ಲಿ ಚಮೂರ ಅಂತ ಒಂದು ಖಳಪಾತ್ರ ಇದೆ, ಅದನ್ನು ಬಹಳ ಚೆನ್ನಾಗಿ ಚಿತ್ರಿಸ್ತಾ ಇದ್ದರು ಅವರು. ಮೇಘಮಯೂರಿಯ ಮೇಘನ ಪಾತ್ರ, ಅದನ್ನು ಕೂಡ ಅವರ ಮಿತಿಯಲ್ಲಿ ಬಹಳ ಚೆನ್ನಾಗಿ ಮಾಡ್ತಾಯಿದ್ರು. ಕಲಾವಿದನಾದವ ರಂಗದಲ್ಲಿ ಮಾಡಿದ ತನ್ನ ಸಾಧನೆ, ಅದರಿಂದ ಬಂದ ಪ್ರಚಾರ, ಪ್ರಸಿದ್ಧಿ, ಪ್ರಶಸ್ತಿ, ಈ ಆವರಣದೊಳಗೆ ಸಿಲುಕಿ ನಲುಗುತ್ತಾ ಬಿಂಕ ಮಿಗುಮಾನ ಪ್ರತಿಷ್ಠೆಗಳಿಂದ ಕೂಡಿದ ತುಂಬಾ ಅಸಹಜವಾದ, ಕೃತಕವಾದ ಒಂದು ಸಾಮಾಜಿಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾ ಇರುವುದು ಇತ್ತೀಚಿನ ವಿದ್ಯಮಾನ. ಇದಕ್ಕೆ ಅಪವಾದವೆಂಬಂತೆ ಬಾಳಿ ಬದುಕಿದವರು ಸಂಪಾಜಿ ಶೀನಪ್ರಾಯಿಗಳು. ವ್ಯಕ್ತಿಯಾದವ ಒಂದು ಪಾತ್ರವಾಗುವ ಬಗೆಯೆಂತು ಎಂಬುದನ್ನು ತೋರಿಕೊಡುವುದರ ಜೊತೆಯಲ್ಲೇ ಪಾತ್ರವಾಗಿದ್ದಾತ ಮತ್ತೆ ವ್ಯಕ್ತಿಯಾಗಿಯೇ ತನ್ನತನವನ್ನು ಉಳಿಸಿಕೊಳ್ಳುವುದೆಂತು, ಇದೆರಡನ್ನೂ ಅವರು ಬೋಧಿಸಿದ್ದಿಲ್ಲ ತನ್ನ ಹಿರಿತನವನ್ನು ಆಧರಿಸಿ. ಹಾಗೆಂತ ಬದುಕಿ ತೋರಿಕೊಟ್ಟವರಿದ್ದಾರೆ. ತಾನು ಪಾತ್ರವಾಗಿ ರಂಗಪ್ರವೇಶ ಮಾಡುವುದಕ್ಕೆ ಪೂರ್ವದಲ್ಲಿ ಒಂದು 8-10 ಬಾರಿ ಆದರೂ ಬಗೆ ಬಗೆಯಿಂದ ಕೇಳಿ ತಿಳಿದು ಮನನ ಮಾಡುತ್ತಾ ರಂಗವೇರುತ್ತಾ ಇದ್ದ ಅವರ ಪರಿಪಾಠ ಎಳೆಯನಾದ ನನ್ನನ್ನು ಬೆರಗುಗೊಳಿಸಿದ್ದು ಸತ್ಯ. ಅವರು ಇದನ್ನು ಹೇಳ್ತಾ ಇದ್ದದ್ದು ಇದಕ್ಕೆ ಸಂಬಂಧಿಸಿ ನಾವು ಮಾಡುವ ಕಸುಬಿಗೆ ದ್ರೋಹ ಮಾಡಬಾರದು ಅಂತ ಒಂದು ಘಟನೆ ನೆನಪಾಗ್ತದೆ. ಶ್ರೀ ಹನುಮಗಿರಿ ಮೇಳದಲ್ಲಿ ಕಲಾ ವ್ಯವಸಾಯ ನಿರತರಾಗಿದ್ದ ಇತ್ತೀಚಿನ ಸಂದರ್ಭ, ಮಹಾಕಲಿ ಮಗಧೇಂದ್ರ ಪ್ರಸಂಗ. ಅವರ ಬಲರಾಮ ಮೇಕಪ್ ಮಾಡಿ ವೇಷ ಧರಿಸಿ ರಂಗಪ್ರವೇಶದ ಕೆಲ ನಿಮಿಷಗಳ ಮೊದಲು ಕಿರೀಟ ಧಾರಣೆಯನ್ನು ಅವರು ಮಾಡಿ ಆಗಿತ್ತು. ಒಮ್ಮಿಂದೊಮ್ಮೆಲೆ ಕುಸಿಯುವುದಕ್ಕೆ ತೊಡಗಿದರು. ಬಸವಳಿದು ಇನ್ನೇನು ಬಿದ್ದೇ ಹೋಗುತ್ತಾರೆ ಎಂಬಷ್ಟು ನಿತ್ರಾಣ ಅವರನ್ನು ಆವರಿಸಿತ್ತು. ಹಾಗೆಂತ ಆ ಮನುಷ್ಯ ಕಟ್ಟಿದ ಕಿರೀಟವನ್ನು ಬಿಚ್ಚುವ ಯೋಚನೆ ಮಾಡ್ತಾ ಇರಲಿಲ್ಲ. ಎಲ್ಲರಿಗೂ ಸನ್ನಿವೇಶ ಅರ್ಥ ಆಗಿತ್ತು. ಕಿರೀಟ ಧರಿಸಿದ ಬಳಿಕ ರಂಗವೇರದೆ ಅದನ್ನು ಕಳಚುವ ಬಗೆಯೆಂತು ಅಂತ ತೊಯ್ದಾಟದಲ್ಲಿದ್ದಂತಹ ಅವರ ಆ ಮನಸ್ಥಿತಿಯನ್ನು ಅರಿತ ನಾವೆಲ್ಲ ಒಟ್ಟಾಗಿ ಹೇಳಿದೆವು, ಒಮ್ಮೆ ರಂಗಪ್ರವೇಶ ಮಾಡಿ ಬನ್ನಿ ಅಜ್ಜ, ಆ ಬಳಿಕ ಬಿಚ್ಚಿ ನಾವು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ ಸುಧಾರಿಸ್ತೇವೆ ಅಂತ.
ಅದನ್ನು ಕೇಳಿ ತನ್ನ ಸರ್ವತ್ರಾಣಗಳನ್ನು ಕ್ರೋಢೀಕರಿಸಿಕೊಂಡು ರೂಢಿಗಿಂತ ಭಿನ್ನವಾಗಿ ಒಮ್ಮೆ ರಂಗಕ್ಕೆ ಹೋದಂತೆ ಮಾಡಿ 2 ನಿಮಿಷ ರಂಗದಲ್ಲಿ ವ್ಯವಹರಿಸಿ ಮರಳಿದ ಮೇಲೆ ಕಿರೀಟ ಬಿಚ್ಚಿದ್ರು, ವೇಷ ಕಳಚಿದ್ರು. ನನ್ನ ವೇಷದ ಬಿಡುವಿನ ವೇಳೆಯಲ್ಲಿ ಶೀನಪ್ಪಜ್ಜನನ್ನು ಗಮನಿಸುವುದಕ್ಕಾಗಿ ಅವರ ಪೆಟ್ಟಿಗೆಯ ಹತ್ತಿರ ಬಂದರೆ ಅಂಗಾತ ಮಲಗಿದ್ದಂತಹ ಅವರು ಕಣ್ಣು ಮುಚ್ಚಿದ್ರು. ಮುಚ್ಚಿದ ಕಣ್ಣಿನ ಅಂಚಿನಲ್ಲಿ ಕಣ್ಣೀರ ತೇವ ಕಾಣ್ತಾ ಇತ್ತು. ಇದು ಶೀನಪ್ಪಜ್ಜ. ನಾನು ಹಿರಿಯ ಕಲಾವಿದ, ಕಿರಿಯರಲ್ಲಿ ಮಾತನಾಡಿಸುವಾಗ ಸ್ವಲ್ಪ ಕೀಳರಿಮಿತ್ತು ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ. ಆದರೆ ಶೀನಪ್ರಿಯಗಳು ನಮ್ಮನ್ನೆಲ್ಲ ಹುರಿದುಂಬಿಸ್ತಿತ್ತು. ರಂಗಸ್ಥಳಕ್ಕೆ ಹೋಗುವಂಥ ಸಂದರ್ಭ ನಾವು ಒಂದು ರೀತಿಯ ಗಲಿಬಿಲಿಗೊಳಗಾಗ್ತಿದ್ದೆವು. ಅಂದರೆ ರಂಗದಲ್ಲಿ ಏನು ಮಾತಾಡಬೇಕು, ನಾನು ಮಾತಾಡಿದಾಗ ಏನಾದರೂ ಅಪಭ್ರಂಶಗಳು ಬರಬಹುದೇ ಎನ್ನುವಂತಹ ಒಂದು ಭೀತಿಯಲ್ಲಿರುವಂಥ ಸಂದರ್ಭ. ರಂಗಕ್ಕೆ ಪ್ರವೇಶ ಆಗುವಾಗ ಹತ್ತಿರ ಇದ್ದರೆ ಹುಡುಗರು ಚೆನ್ನಾಗಿ ಮಾತಾಡು, ಏನು ಮಾತಾಡ್ತಿ ಅದನ್ನೊಮ್ಮೆ ನನಗೆ ಹೇಳು ಅಂತ ಹೇಳಿ ಸಮಯ ಸಂದರ್ಭ ಇದ್ದರೆ ನಮ್ಮಲ್ಲಿ ಮಾತಾಡಿಸ್ತಿದ್ದು. ಅರವತ್ತೆರಡು ತಿರುಗಾಟ, ಅದೇ ಒಂದು ವಿಶಿಷ್ಟವಾದ ದಾಖಲೆ ಅವರದ್ದು. ಸಂಪಾಜಿಯಲ್ಲಿ ಡಾಕ್ಟರ್ ಕೆ.ಆರ್. ಗೋಪಾಲಕೃಷ್ಣನವರು ಮತ್ತು ಶ್ರೀಯುತ ಶಾಂಭಟ್ರು ಅವರೊಂದಿಗೆ ಒಳ್ಳೆ ಹೊಂದಾಣಿಕೆಯಿಂದ ಇದ್ದು, ಅಲ್ಲಿ ಒಂದು ದನಿ ಒಕ್ಕಲು ಸಂಬಂಧ ಅನ್ನೋದು ಒಂದು ಹೇಗೆ ಒಂದು ಸಹೋದರ ಸಂಬಂಧ, ಒಂದು ಕುಟುಂಬ ಸಂಬಂಧ ಎಂಬುದನ್ನು ತೋರಿಸಿದವರು. ಅವರು ಎಂದು ಅವರ ಜಾಗಕ್ಕೆ ಡಿಕ್ಲರೇಷನ್ ಹಾಕಲೇ ಇಲ್ಲ ಅಂತೆ. ಆ ಜಾಗವನ್ನು ಅವರದ್ದು ಅಂತ ಒಪ್ಪಿಕೊಂಡು ದನಿಗಳು ಅದನ್ನು ಬೆಲೆಗೆ ತೆಕ್ಕೊಂಡ್ರು. ಇದು ಒಂದು ಇಬ್ಬರದ್ದು ಒಂದು ಆದರ್ಶವಾದಂತಹ ಬದುಕು. ಅಂತ ಅನೇಕ ಉದಾಹರಣೆಗಳನ್ನು ಶೀನಪ್ಪಣ್ಣನ ಜೀವನದಲ್ಲಿ ನಾವು ಹೇಳಬಹುದು. ಸಂಪಾಜಿ ಶೀನಪ್ರೈ ಪ್ರಜ್ಞೆ, ಆ ಶೈಲಿ, ಆ ರೀತಿ ಕಲೆಯಲ್ಲಿ, ಬಿಡಾರದಲ್ಲಿ, ಚೌಕಿಯಲ್ಲಿ, ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಿ. ಅವರ ರಂಗ ಪ್ರಸ್ತುತಿಯ ಬಗ್ಗೆ ಹೇಳುವುದಾದರೆ ಅವರೊಂದು ನಿಷ್ಠಾವಂತ ಕಲಾವಿದ. ತಮ್ಮ ವೇಷ ರಂಗಕ್ಕೆ ಹೋಗಲಿಕ್ಕೆ ಈಗ 10-11 ಗಂಟೆಗೆ ಹೋಗುವ ವೇಷದವರು ಆ ಸಮಯಕ್ಕಾಗುವಾಗ ಒಂದು ವೇಷವನ್ನು ಮಾಡಿ ಗಡಿಬಿಡಿಯಲ್ಲಿ ಹೋಗ್ತಾರೆ. ಆದರೆ ನಮ್ಮ ಶೀನಪ್ರೈಯವರು ಹಾಗಲ್ಲ. ಅವರದ್ದು 5 ಗಂಟೆಗೆ ಹೋಗುವ ರಕ್ತಬೀಜ ಅಂತ ಆದರೆ ದೇವಿ ಮಾತ ಮೇಲೆ ಅವರು ರಕ್ತಬೀಜವನ್ನು ಮಾಡ್ತಾಯಿದ್ರು. 5 ಗಂಟೆಗೆ ಹೋಗುವ ರಕ್ತಬೀಜ ಆದರೆ ಅವರು 1 ಗಂಟೆಗೆ ವೇಷಕ್ಕೆ ಕೂತ್ಕೊಳ್ತಿದ್ರು. ಅವರು ಒಂದು ಪಾತ್ರಕ್ಕೆ ಅವರ ಪಾತ್ರ ರಂಗದಲ್ಲಿ 2-3 ಗಂಟೆ, ಉದಾಹರಣೆಗೆ ಇಂದ್ರಜಿತ್ ಕಾಳದ ಇಂದ್ರಜಿತ್ ಆದರೆ ಅಥವಾ ಹಿರಣ್ಯಾಕ್ಷ ಆದರೆ ಒಂದು 2.5 ಗಂಟೆ ಅದು ರಂಗದಲ್ಲಿರ್ತದೆ. ಒಂದೇ ಒಂದು ಕಟ್ಟಿದ ನೂಲು ಕೂಡ ಅವರ ಮೈಯಿಂದ, ಪೋಷಾಕಿಂದ ಹೊರಗೆ ಬರಲಿಕ್ಕಿಲ್ಲ. ಒಂದು ಕಿರೀಟದ ಒಂದು ಹಗ್ಗ ಅಥವಾ ಒಂದು ಮಣಿ ಕೂಡ ಅದು ಇರುವ ಸ್ಥಾನದಿಂದ ಆ ಕಡೆ ಈ ಕಡೆ ಸ್ಥಾನ ಪಲ್ಲಟ ಆಗುವ ಸಾಧ್ಯತೆಯೇ ಇಲ್ಲ. ಅದೇ ರೀತಿ ಒಂದು ಸ್ವರಭಾರ, ಅದು ರಾಕ್ಷಸ ಪಾತ್ರಗಳನ್ನು ಮಾಡುವವರಿಗೆ ಒಂದು ಸ್ವರಭಾರ ಎನ್ನುವುದು ಅದೊಂದು ವರ, ಅದು ಎಲ್ಲರಿಗೂ ಬರುವುದಿಲ್ಲ. ಆದರೆ ಶೀನಪ್ರೈಗಳು ಜನ್ಮಜಾತವಾಗಿ ಭಾಗವತರು ಇರಿಸಿದಂಥ ಶ್ರುತಿಯ ಮೇಲಿನ ಸ್ಥಾಯಿಯಿಂದ ಆ ಒಂದು ಸ್ವರವನ್ನು ಹೊರಡಿಸ್ತಾ ಇದ್ದರು, ಶ್ರುತಿಬದ್ಧವಾಗಿ ಮಾತನಾಡ್ತಾ ಇದ್ದರು. ಅವರನ್ನು ನಾನು ತುಂಬ ಸನಿಹದಿಂದ ಬಲ್ಲವ. ಯಾಕಂದರೆ ಕಟೀಲು ಮೇಳದಲ್ಲಿ ನಾವು ಕಟೀಲಿನ ಬೀದಿಯಲ್ಲಿ ಎಷ್ಟೋ ಸಲ ಯಕ್ಷಗಾನ ಸೇವೆ ಆಗುವಾಗ ಕೆಲವೊಮ್ಮೆ ಅಲ್ಲಿ ಯಾರು ಪ್ರೇಕ್ಷಕರು ಇರುವುದಿಲ್ಲ, ಒಂದು ಬೆರಳೆಣಿಕೆ 7-8-10 ಮಂದಿ ಇರ್ತಾರೆ. ಆದರೆ ಅವತ್ತೂ ಕೂಡ 1,000-2,000 ಜನ ಇರುವಲ್ಲಿ ಶೀನಪ್ರೈಗಳ ರಂಗ ಪ್ರಸ್ತುತಿ ಯಾವ ರೀತಿ ಇರ್ತದೋ ಅದೇ 5-10 ಮಂದಿ ಇರುವಾಗಲೂ ಅದೇ ಮಟ್ಟದಲ್ಲಿ ಅವರ ರಂಗ ಪ್ರಸ್ತುತಿ ಇರ್ತದೆ. ಒಂದು ಇನಿತು ಕೂಡ ಅವರು ರಂಗಕ್ಕೆ ದ್ರೋಹವನ್ನು ಮಾಡಿದವರಲ್ಲ. ಯಕ್ಷಲೋಕದಲ್ಲಿ ಭೀಷ್ಮ ಎಂಬುದಾಗಿ ಹೆಸರನ್ನು ಪಡೆದಿದ್ದಾರೆ ರಾಜವೇಷದಲ್ಲಿ. ಆದರೆ ಅವರನ್ನು ನಾವು ಇನ್ನು ಮುಂದೆ ಎಂದು ಕಾಣುವ ಹಾಗಿಲ್ಲ. ಅಂತಹ ಚೇತನ ಮತ್ತೆ ಈ ಲೋಕದಲ್ಲಿ ಹುಟ್ಟಿ ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಅವರ ವೇಷ ಹೋಗುವುದಕ್ಕೆ ಇನ್ನೂ 1 ಗಂಟೆ ಬಾಕಿ ಇರುವಾಗಲೇ ಅವರ ವೇಷ ಕಟ್ಟಿ ತಯಾರಾಗಿ ರಂಗಸ್ಥಳದ ಹಿಂದೆ ಕೂತುಕೊಳ್ತಿದ್ದ ನಿಷ್ಠಾವಂತ ಕಲಾವಿದ. ಪ್ರತಿದಿನವೂ ಅವರ ವೇಷ ಹೋಗುವ ಮೊದಲು ಪ್ರತಿದಿನವೂ ಇಂಥ ಪದ್ಯಗಳನ್ನು ತೆಗೆದುಕೊಳ್ಳುವ, ಹೀಗೆಲ್ಲ ಎಂಬಿತ್ಯಾದಿ ಚರ್ಚೆಗಳನ್ನು ಅವರು ಮಾಡ್ತಿದ್ದರು. ನಾನು ಅವರಿಗೆ ಪದ್ಯ ಹೇಳುವುದಕ್ಕೆ ಪ್ರಾರಂಭ ಮಾಡಿದವಾಗ ಅವರಿಗೆ ಪ್ರಾಯ ಆಗಿತ್ತು. ತುಂಬಾ ಉತ್ಸುಕತೆಯಿಂದ ರಂಗಸ್ಥಳದಲ್ಲಿ ದುಡಿಯುತ್ತಿದ್ದವರು. ನಿಧಾನಗತಿಯಲ್ಲಿ ಸಾಗಿ ಮತ್ತೆ ಮತ್ತೆ ವೇಗಗತಿಯನ್ನು ತೆಗೆದುಕೊಳ್ಳುತ್ತಿದ್ದ ಹಿರಿಯ ಕಲಾವಿದ. ಹಿರಿಯರಾದ ಶಿವರಾಮ್ ಜೋಗಿ ಮತ್ತು ಸಂಪಾಜಿಯವರು ಜತೆ ವೇಷ ಮಧುಕೈತವರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದ ನೆನಪು ನನಗೆ. ನಮ್ಮ ವಿಚಾರದಿಂದ ಗೊತ್ತಾಗ್ಲಿಲ್ಲ, ಇದುವರೆಗೆ ನೀನು ನೋಡ್ಲಿಲ್ಲ. ಶೂರರು
ನನಗೆ ಶೀನಪ್ರಾಯಿಗಳು ಅಂತ ಹೇಳಿದ ಕ್ಷಣದಲ್ಲಿ ನೆನಪಿಗೆ ಬರೋದವರು ಹೇಳ್ತಾ ಇದ್ದಂತಹ ಒಂದೇ ಮಾತು, ನಾನು ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಯಾಗಿ ಮನೆಯಲ್ಲಿದ್ದಾಗ ಅಥವಾ ನಾನು ಆರೋಗ್ಯ ಸಮಸ್ಯೆಯಾಗಿ ಮನೆಯಲ್ಲಿದ್ದು ಮೇಳಕ್ಕೆ ಹೋದಾಗಲೂ ಅವರು ಹೇಳಿದ್ದು ಒಂದೇ ಮಾತು, ಪ್ರಜ್ವಲ ಆರೋಗ್ಯವನ್ನು ಉಳಿಸಿಕೊಂಡು. ಆರೋಗ್ಯ ಉಳಿಲಿಲ್ಲ ಅಂತ ಆದರೆ ಕಲಾವಿದನಿಗೆ ಬದುಕು ಇಲ್ಲ ಅಂತ ಹೇಳ್ತಾ ಇದ್ದರು. ಮತ್ತು ಅವರು ಇನ್ನೊಂದು ಮಾತು ಹೇಳ್ತಾ ಇದ್ದರು, ನನಗೆ ರಂಗಸ್ಥಳದಲ್ಲೇ ಪ್ರಾಣ ಬಿಡಬೇಕು ಅಂತ ಬಹಳ ಆಸೆ ಉಂಟು ಅಂತ. ನಾನು ಹೇಳ್ತಾ ಇದ್ದೆ, ಅದೆಲ್ಲ ಬಿಡಿ ಮಾಮ, ಅದೆಲ್ಲ ಯಾರಿಗೆ, ನಾವು ಹಣೆಯಲ್ಲಿ ಹೇಗೆ ಬರೀತೇವೆ ಹಾಗೆ ದೇವರು ಹೇಗೆ ಬರೀತಿದ್ದಾರೆ ಹಾಗೆ ಆಗುವುದು ಅಂತ ತುಂಬ ಸಲ ಹೇಳಿದ್ದೆ. ಹರಹರ ಶಕ್ರಾರಿ ಎಂದೆಂಬ ಬಿರುದನಿಗೆ ಇದು ಪದ್ಯ ಆಗಿ ತರಳ ಕೇಳಾಹಾರವು ಪದ್ಯ ಆದಮೇಲೆ 14 ಪದ್ಯ ತಗೊಂಡಿದ್ದಾರೆ. ಅಷ್ಟು ಮಾಡಿ ಬಂದು ಚೌಕಿಗೆ ಬರುವಾಗ ಬಿಚ್ಚಿಸಿಕೊಂಡು ಮಾತಾಡ್ತಾ ಅವರ ವಿನೋದ ಅದನ್ನು ಮಾತಾಡ್ತಾ ಇದ್ದರು. ಮತ್ತು ನಾನು ಕಟೀಲು ದುರ್ಗಾ ಪರಮೇಶ್ವರಮ್ಮನಲ್ಲಿ ಬೇರಿಕೊಳ್ಳುವುದು ಒಂದನ್ನೇ, ನನ್ನ ರಕ್ತಬೀಜ ಅಜ್ಜ ಬನ್ನಿ, ಮತ್ತೊಮ್ಮೆ ಹುಟ್ಟಿ ಬನ್ನಿ, ನಿಮಗಾಗಿ ಹಾತೊರೆಯುತ್ತಾ ಇದೆ ಈ ಯಕ್ಷಗಾನ ರಂಗ. ಬಹಳಷ್ಟು ಯಕ್ಷಗಾನವನ್ನು ನೋಡಿದ ಕಲಾಭಿಮಾನಿ ನನ್ನಲ್ಲಿ ಒಂದು ಮಾತು ಹೇಳಿದರು. ಸಂಪಾಜ ಶೀನಪ್ಪರಯ್ಯವರು 5 ಜನ ಪ್ರೇಕ್ಷಕರಿರಲಿ, 5,000 ಮಂದಿ ಪ್ರೇಕ್ಷಕರಿರಲಿ, ಅವರ ಕೆಲಸದಲ್ಲಿ ಯಾವತ್ತೂ ವ್ಯತ್ಯಯ ಇಲ್ಲ. ಇದು ನಿಜವಾಗಿಯೂ ಸತ್ಯ. ಶ್ರೀಧರ ಭಂಡಾರಿಯವರ ಲಕ್ಷ್ಮಣ, ಅವರ ಇಂದ್ರಜಿತ್ವನ್ನು ನಾನು ಕಂಡಿದ್ದೆ. ಯಾವ ಕಾರಣಕ್ಕೂ ಅದೊಂದು ಅದ್ಭುತವಾದ ಮರೆಯಲಾರದ ಮಿಂಚಿನ ನೋಟವಾಗಿತ್ತು ನನ್ನ ಪಾಲಿಗೆ. ನನ್ನ ಹೆಸರಿನ ಹಿಂದೆ ಸಂಪಾಜೆ ಎನ್ನುವ ನನ್ನ ಗ್ರಾಮದ ಹೆಸರನ್ನು ಹಾಕಿಕೊಳ್ಳುವುದಕ್ಕೆ ಮೂಲ ಪ್ರೇರಣೆಯೇ ಅವರು. ಓರ್ವ ಅತ್ಯುತ್ತಮ ಕೃಷಿಕನಾಗಿ ತನ್ನ ಕುಟುಂಬದವರ ಜೊತೆಯಲ್ಲಿ ಎಲ್ಲವರನ್ನೂ ಅತಿ ಪ್ರೀತಿಯಿಂದ ಕಂಡು, ಉಳಿದವರನ್ನು ಅಷ್ಟೇ ತನ್ನ ಮನೆಯವರು ಎನ್ನುವಂತಹ ಪ್ರೀತಿಯಿಂದ ಕಾಣುವ ವಿಶೇಷವಾದಂತಹ ಗುಣ ಅವರಲ್ಲಿತ್ತು. ಅವರ ಮನೆಯಂಗಳದಲ್ಲೇ ಬೆಳೆದವನು ನಾನು. ಅವರು ಕಟೀಲು ಮೇಳದಲ್ಲಿದ್ದಾಗ ಅವರು ಸಾಧಾರಣವಾಗಿ ವಾರಕ್ಕೆ 2-3 ಬಾರಿ ಊರಿಗೆ ಬರ್ತಾ ಇದ್ದರು. ಆವಾಗ ಎಲ್ಲರೂ ಅವರ ಬರುವಿಕೆಯನ್ನು ನಮ್ಮ ಸಂಪಾಜೆಯ ಬಾಚಿಗದ್ದೆ ಬೈಲಿನಲ್ಲಿ ಅವರು ನಡೆದುಕೊಂಡು ಬರ್ತಾ ಇದ್ದದ್ದು ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದರು. ಯಾಕಂದರೆ ಸೀನಪ್ಪಣ್ಣೆ ಬರ್ಪೇರು ಕಟೀಲಪ್ಪೆನ ಮಲ್ಲಿಗೆದ ಪೂನುಗೆ ತಂದು ಬರ್ಪೇರು ಎನ್ನುವ ಮಾತು ಎಲ್ಲವರ ಬಾಯಿಯಿಂದಲೂ ಕೇಳುತ್ತಾ ಇತ್ತು. ದೊಡ್ಡಪ್ಪನ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ನಾವು ಬಹಳ ಸಣ್ಣದಿರುವಾಗಲಿಂದಲೇ ಅವರ ವೇಷಗಳನ್ನು ನೋಡುತ್ತಾ ಬೆಳೆದವರು. ಸ್ಟೇಜಿನಲ್ಲಿ ಅವರ ವೇಷವನ್ನು ನೋಡೋದಕ್ಕಿಂತ ಚೌಕಿಯಲ್ಲಿ ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರ ಬಣ್ಣಗಾರಿಕೆ ಆಗಿರ್ಬೋದು, ಅವರು ವೇಷ ಕಟ್ಟುವ ವಿಧಾನ, ಇಂಥದನ್ನೆಲ್ಲ ನೋಡ್ತಾ ಇದ್ದೆ. ನನ್ನ ತಂದೆ ಚಂದ್ರಶೇಖರ ರೈ ಅಂತ, ಶೀನಪ್ರಾಯಿಗಳ ತಮ್ಮ. ಅವರು ಕೂಡ ಕಟೀಲು ಮೇಳದಲ್ಲಿ ದೊಡ್ಡಪ್ಪನೊಟ್ಟಿಗೆ ಸೇವೆ ಮಾಡಿದ್ದಾರಂತೆ. ಅವರು ಸಾಲಿಗ್ರಾಮ ಮೇಳದಲ್ಲಿ ಕೂಡ ಇದ್ರು ಅಂತ ಕೇಳಪಟ್ಟಿದ್ದೇನೆ ನಾನು. ಸಾಧಾರಣವಾಗಿ ದೊಡ್ಡಪ್ಪನ ವೇಷಗಳ ಬಗ್ಗೆ ಹೇಳಬೇಕು ಅಂತ ಆದರೆ, ಅವರು ಮೇಳದಲ್ಲಿರುವಾಗ ಸಂಗೀತಗಾರರ ರಜೆ ಆದರೆ ಸಂಗೀತ ಮಾಡಿ, ಮಹಿಷಾಸುರ ಮಾಡಿ, ಬೆಳಗಿನ ರಕ್ತಬೀಜ ಕೂಡ ಮಾಡ್ತಾ ಇದ್ರಂತೆ. ಹಾಗಾದರೆ ಅವರ ಸಾಮರ್ಥ್ಯ ಎಷ್ಟಿರ್ಬೋದು ಅಂತ ನಾವು ಲೆಕ್ಕ ಹಾಕಬೇಕಾಗ್ತದೆ. ನಾನು ವೇಷ ಮಾಡ್ತಿರುವ ಸಂದರ್ಭದಲ್ಲಿ ಅವರು ಚೌಕಿಗೆ ಹೋದ ಕೂಡಲೇ ಹೇಳೋದು, ಒಕ್ಕಡಕ್ಕೆ ನೋಡಿಸಿ ಮಗ ಎಂಚಿನ ವೇಷ ಮಾಡ್ಕೊ ಒಂಚೂರು ಜಡ ಬೋಕು. ನನಗೆ ಸಾಧಾರಣವಾಗಿ ನಾನು ಈಗ ಭಾಗವತಿಕೆಯನ್ನು ಆಯ್ಕೆ ಮಾಡಿದ ಮೇಲೆ ವೇಷವನ್ನು ನಿಲ್ಲಿಸಿದ್ದೆ. ಒಂದೇ ಒಂದು ಬೇಜಾರಿತ್ತು ಅಂತ ಹೇಳಿದರೆ, ದೊಡ್ಡಪ್ಪನ ಒಂದು ವೇಷಕ್ಕೆ ನನಗೆ ಪದ್ಯ ಹೇಳಲಿಕ್ಕೆ ಆಗಲಿಲ್ಲಲ್ಲ ಅಂತ ಒಂದು ಬೇಜಾರು ನನಗೆ ಉಂಟು. ಬಿಟ್ಟರೆ ಅವರು ತಾಳಮದ್ದು, ನನ್ನ ಒಂದು ನಮ್ಮ ಮನೆಯಲ್ಲಿ ಪೂಜೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸಣ್ಣ ಒಂದು ಗಾನವೈಭವ ಕಾರ್ಯಕ್ರಮದಲ್ಲಿ ಒಂದು ಕರ್ಣ ಅರ್ಜುನ ಅಂತ ಹೇಳಿ ಸಣ್ಣ ಒಂದು ತುಣುಕು ಮಾಡಿದ್ದೆವು. ಅದರಲ್ಲಿ ಅವರು ಅರ್ಥ ಹೇಳಿದ್ದಾರೆ ತಾಳಮದ್ಲೆ. ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆದ್ದು ಪ್ಲಾಟ್ ಮಾಡಿದ್ದೆವು. ಮತ್ತು ನಾವು ಅವರ ಮನೆಗೆ ಸಣ್ಣದಿಟ್ಟು ಇರುವಾಗ ಕೂಡ ಹಾಗೆ ಅವರ ಮನೆಗೆ ನಾವು ಹೋಗಬೇಕು ಅಂತಾದರೆ ಒಂದು 2-3 ತೋಟ, ಆ ತೋಟ ದಾಟಿ ಹೋಗುವಾಗಲೂ ಅವರು ಅಷ್ಟು ದೂರದಿಂದ ಬೊಬ್ಬೆ ಹಾಕಿತ್ತು. ಆ ಮಕ್ಕಳೇ ಬನ್ನಿ 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 ಅಂತ ಅಷ್ಟು ಪ್ರೀತಿಯಲ್ಲಿ ಮಾತಾಡ್ತಿದ್ದವರು. ಅವರನ್ನು ಕಳ್ಕೊಂಡು ಬಹಳ ನೋವಾಗಿದೆ ನಮಗೆ. ಬಗ್ಗೆ ನೆಗೆಯಾದ ಅಂದರೆ ಪಾತ್ರ ಮನೆ ಭಾಷೆ ಮಾಡ್ಕೊಂಡು ಎಂಕ್ಲ ಮಾದಬಾಲ್ದು ಇಲ್ಲಿ ಯಕ್ಷಗಾನ ಪರಂಪರೆದು ಇಲ್ಲಿ ಐಟಿ ಮಾತಾ ಮುಟ್ಟಿನರಿ ಅಮ್ಮೆ ರಾಮಣ್ಣರಿ ಅಪ್ಪೆ ಕಾವೇರಿ ಅಕ್ಲಿನ ಮಾರ್ಗದರ್ಶನ ಕ್ಲಡ್ಡೆ ಶಾದಿ ಬರ್ತದ ಅಂಚಿನ ಅಣ್ಣೆ ರಾಜ್ಯ ಪ್ರಶಸ್ತಿ ವಿಜೇತರ. ನನಗೂ ಶೀನಪ್ರಾಯಿಯವರಿಗೂ ಸುಮಾರು 2-3 ದಶಕಗಳ ಒಂದು ಆತ್ಮೀಯತೆ. ನಾನು 2004ರಲ್ಲಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಅವರು ಮಗ ಜಯರಾಮನ ಜೊತೆಯಲ್ಲಿ ಮನೆಗೆ ಬಂದಿದ್ದರು. ಒಂದು ಅವರ ಮಾಸಾಶನದ ಒಂದು ಕೆಲಸದಲ್ಲಿ
ಸ್ವಲ್ಪ ನನ್ನ ಅಳಿಲ ಸೇವೆಯನ್ನು ನಾನು ಮಾಡಿದ್ದೆ. ಚಿಪ್ಪಾರು ಅವರಂಥ ಒಬ್ಬ ಮೇರು ಕಲಾವಿದ ಕುಣಿಯುವಂಥ ವೇಳೆಯಲ್ಲಿ ಅವರನ್ನು ನೋಡುತ್ತಿರಲಿಲ್ಲಂತೆ. ಅಂದರೆ ಶಾಸ್ತ್ರೀಯವಾಗಿ ಎಷ್ಟು ಹೆಜ್ಜೆಗಳನ್ನು ಹಾಕಬೇಕೋ ಅದನ್ನು ಅವರು ಹಾಕ್ತಾಯಿದ್ರು. ಅದನ್ನು ಇವತ್ತು ನಾವು ಕಾಣುತ್ತಿದ್ದರೆ ಶೀನಪ್ಪರವರ ವೇಷದಲ್ಲಿ ಮಾತ್ರ. ಅವರು ಅವರದ್ದೇ ಅಂತ ಒಂದು ಚಾಪನ್ನು ಹೊತ್ತಾರೆ. ಅದು ಎಲ್ಲಿಯೂ ಸಂಪಾಜೆ ಶೈಲಿ ಅನ್ನುವಂಥ ಒಂದು ಇದಕ್ಕೆ ಬರಲಿಲ್ಲ. ಅದು ಬರಬೇಕಿತ್ತು. ಸಂಪಾಜೆ ಅದೇ ಒಂದು ಶೈಲಿ. ಅದನ್ನು ನಮಗೆ ಅನಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. PUC ಓದ್ತಾ ಇದ್ದ ಸಂದರ್ಭದಲ್ಲಿ ಯಕ್ಷಗಾನ ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡುವುದಕ್ಕೆ ತೊಡಗಿದೆ. ನನ್ನ ಹಾಡುಗಾರಿಕೆಯನ್ನು ಮೆಚ್ಚಿ, ಯಾಕಂದರೆ ಅವರ ಹಲವಾರು ವೇಷಗಳಿಗೆ ನಾನು ಪದ್ಯ ಹೇಳಿದ್ದೇನೆ, ನನ್ನ ಹಾಡುಗಾರಿಕೆಯನ್ನು ಮೆಚ್ಚಿ ಅವರು 2 ತಿಂಗಳು ನನ್ನನ್ನು ಕಟೀಲು ಮೇಳಕ್ಕೆ ಕರ್ಕೊಂಡು ಹೋಗಿದ್ದರು. ಸಂಪಾಜಿ ಶೀನಪ್ರಯ್ಯವರು ಮೇಳಕ್ಕೆ ನನ್ನನ್ನು ಕರ್ಕೊಂಡು ಹೋಗದೇ ಇರ್ತಿದ್ರೆ ನಾನು ಕೂಡ ಇವತ್ತು ಯಕ್ಷಗಾನ ಕಲಾವಿದನಾಗಿ ಮುಂದುವರಿತಾ ಇದ್ದನೇನೋ. ವೈಯಕ್ತಿಕವಾಗಿ ಅವರ ಇಡೀ ಕುಟುಂಬ ನನಗೆ ಭಾರಿ ಹತ್ತಿರ ಇದ್ದವರು. ಯಕ್ಷಗಾನ ಬಹುಶಃ ಆ ಕಲೆಯನ್ನು ಅವರ ಹಿರಿಯರು, ಅವರ ತಂದೆಯವರಿಂದ ಹಿಡಿದು ಈಗ ಅವರ ತಮ್ಮನ ಮಗ ಧೀರಾಜಿವರೆಗೆ ಎಲ್ಲರೂ ಹಂಚಿಕೊಂಡು ಬಂದವರು. ಅವರ ಕೊನೆಯ ಯಾತ್ರೆಯ ದಿವಸ ಕೂಡ ಧೀರಾಜನ ಭಾಗವತಿಗೆ ಗಂಗಾಧರಣ್ಣನ ತಬಲ ಮತ್ತು ಚಂದ್ರಶೇಖರ್ ರಯ್ಯ ಸಹಕಾರದೊಂದಿಗೆ ಅವರ ಇಡೀ ಒಂದು ತಾಯಿ ಮಕ್ಕಳು ಸೇರಿಕೊಂಡು ಮಾಡಿದಂಥ ಯಕ್ಷಗಾನ ವಿದಾಯ ಅವರಿಗೆ ಕೊಡುವಂಥ ಗೌರವವನ್ನು ಕೊಟ್ಟಿದ್ದಾರೆ. ನಮ್ಮ ಕೇಪುವಳಿಕೆ ಯಕ್ಷೋತ್ಸವಕ್ಕೆ 4-5 ಬಾರಿ ಬಂದಿದ್ದರು. ಹನುಮಗಿರಿ ಮೇಳದ ಕಲಾವಿದರಾಗಿಯೂ ಬಂದಿದ್ದರು. ಮಾತ್ರವಲ್ಲದೆ ಅವರನ್ನು ಅತಿಥಿ ಕಲಾವಿದರನ್ನಾಗಿಯೂ 2-3 ಸಲ ನಾನು ಕರೆದಿದ್ದೆ. ಮಾತ್ರವಲ್ಲ, ಪಾತ್ರ ನಿರ್ವಹಣೆ ಯುವಕರನ್ನು ನಾಚಿಸುವಂತೆ ಆ ರೀತಿಯಲ್ಲಿ ಇನ್ವಾಲ್ವ್ಮೆಂಟಲ್ಲಿ ಮಾಡ್ತಾ ಇದ್ದರು. ನನ್ನ ಗುರುಗಳು ಅಂತ ಹೇಳಬೇಕು ನಾನು. ಯಾಕಂದರೆ 70ನೇ ಇಸ್ವಿಯಲ್ಲಿ ಇರುಬೈಲು ದುರ್ಗಾಪರಮೇಶ್ವರಿ ಮೇಳದಲ್ಲಿ ಅವರು ನನ್ನನ್ನು ಕರ್ಕೊಂಡು ಹೋಗಿ ನನಗೆ ಹೆಜ್ಜೆ ಕಲಿಸಿ ಕೋಡಂಗಿ ವೇಷ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಕೊಟ್ರು. ಇರುಬೈಲು ದುರ್ಗಾಪರಮೇಶ್ವರಿ ಮೇಳದಲ್ಲಿ ನಾರಾಯಣಪ್ಪ ಉಪ್ಪೂರು ಮತ್ತು ಕಾವೂರು ಕೇಶವ ಅವರ ಮ್ಯಾನೇಜರಲ್ಲಿ ಈ ಶುಕವಾಣಿ ಕೀರವಾಣಿ ಮಹಾತ್ಮೆ ಮಾಡ್ತಾರೆ. ಅದರಲ್ಲಿ ಒಂದು ಬ್ರಹ್ಮರಾಕ್ಷಸ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಭಾಳ ಜನ ಆ ಬ್ರಹ್ಮರಾಕ್ಷಸ ಬಂದು ಹೋದಾಗ ಅಷ್ಟು ಚಪ್ಪಾಳೆ ಬರ್ತಾ ಇದ್ರು. ನಾನು ಕೂಡ ಮುಂದುಗಡೆ ಬಂದು ನಿಂತ್ಕೊಂಡು ಅವರ ವೇಷ ನೋಡ್ತಾ ಇದ್ದೆ. ಕ್ಯಾಂಪಿನಲ್ಲಿ ಅವರದ್ದು ವಿನೋದ ಪ್ರವೃತ್ತಿ ಒಂದು ಉದಾಹರಣೆ. ಊಟ ಮಾಡೋದು ಗಟ್ಟಿ ಊಟ ಮಾಡಿ ಸಾಧಾರಣ ಮುಗಿಯುತ್ತಾ ಬರುವಾಗ ಒಮ್ಮೆ ಎದ್ದು ನಿಲ್ಲಿಕ್ಕೆ ಉಂಟು. ಎದ್ದು ನಿಂತು ಆ ತಲೆ ಒಂದು ಉದ್ದಕ್ಕೆ ಲೈನ್ ಇರ್ತದೆ ಬಿಡಾರದಲ್ಲಿ ಊಟಕ್ಕೆ ಕುಳಿತವರದ್ದು. ಆ ತಲೆಯಲ್ಲಿ ಯಾರಾದರೂ ಅಂದರೆ ಪಂಕ್ತಿಯ ತಲೆಯಲ್ಲಿ ತುದಿಯಲ್ಲಿ ಇದ್ದರೆ, ಉದಾಹರಣೆಗೆ ವಿಠಲ ಅಂತ ಕರೀತಾರೆ. ವಿಠಲ ಅಂತಲ್ಲ, ವಿಠಲ ಅಣ್ಣ ಅಂತ. ಅವರ ಅಣ್ಣ ಅಂತಲ್ಲದೆ ಹಾಗೆ ಏಕವಚನದಲ್ಲಿ ಕರೆಯುವುದು. ಅವ ದಾನಣ್ಣ ಅಂತ ಅವ ಎದ್ದು ನಿಂತು ಆ ವ್ಯಕ್ತಿ ಹೇಳುವುದು. ಅವು ಬಗ್ಗೆ ದಾನಣ್ಣ ಅವೇ ಗರ್ತದ ಒಂದು ಒಟ್ಟ ಅಂತ ಬುಡಿಯ ಬಕ್ಕ ಬೋಂಡವು ವಿಷಯ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅಂದ ಎಡ್ಡಾಣ ಕುಳ್ಳೆ ಅಂತ ಕೂತು. ಇದು ಯಾಕೆ ಅಂತ ನಾನು ಮತ್ತೆ ಊಟ ಮಾಡಿ ಎದ್ದ ನಂತರ ಅವಳಿಗೆ ಅದು ಸುಮ್ಮನೆ ಕುಶಾಲಿಗೆ. ಅದು ಒಮ್ಮೆ ಎದ್ದು ನಿಂತರೆ ಒಮ್ಮೆ ಉಂಡದ್ದೆಲ್ಲ ಸರಿಯಾಗಿ ಸೆಟ್ಟಾಗಿ ಕೂತ್ಕೊಳ್ತದೆ, ಮತ್ತೆ ಸ್ವಲ್ಪ ಊಟ ತಗೊಳ್ಬೋದು ಅಂತ. ನಮ್ಮ ಮನೆಯ ಆಸುಪಾಸಿನಲ್ಲಿ ಅವರ ಮೇಳದ ಆಟ ನಡೆಯುವಾಗ ನಮ್ಮ ಮನೆಗೆ ಭೇಟಿ ಕೊಡದೆ ಹೋದವರೇ ಅಲ್ಲ. ಸರಳ ಹಾಗೂ ಸ್ನೇಹಜೀವಿ ಆದ ರೈಗಳು ತಮ್ಮ ಓರ್ವ ಪುತ್ರನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು. ಎನ್ನಮಗೆ ಜೀವನಡು ಮಸ್ತ್ ಭಂಗವೈದೆ, ಏನನ್ನು ಪೊರ್ಲುಡೇ ತುವೊಂದುಲ್ಲೆ ಎಂಬುದನ್ನು ನನ್ನಲ್ಲಿ ಆಗಾಗ್ಗೆ ಹೇಳಿದ್ದುಂಟು. ಯಕ್ಷಗಾನ ಕ್ಷೇತ್ರದಲ್ಲಿ ಅವರ ಹೆಸರು ಅಮರ. ಪುಸ್ತಕದ ವಿದ್ಯೆಯದು ಜಾಸ್ತಿ, ಮಸ್ತಕದ ವಿದ್ಯೆಡು ಪಳಗಿನಾರು. 6 ಮಂತಿನ ಕೀರ್ತಿ ಈ ಬಣ್ಣದ ಲೋಕೊಡು ಅಜರಾಮರ. ಸಂಪಾಜ ಸೀನಪ್ರೈಕ್ಲೇನು ತೂಣಗಣೆ ಮನಸ್ಸುಡು ಏ ಉಂತು ನಂಚಿನ ವ್ಯಕ್ತಿತ್ವ. ಏಪ ತುಂಡಲ ತೆಲಿಕೆದ ಮೋನೆ ದಿಂಜಿದಿ ಕೊಡಪಾಣದ ಲೆಕ್ಕ. ಸಂಪಾಜಿಯವರ ಕಲಾ ಪ್ರತಿಭೆಯನ್ನು ಲಕ್ಷಿಸಿ ಹಲವಾರು ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಅವರಿಗೆ ಲಭಿಸಿವೆ. ಕರ್ನಾಟಕದ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಗೌರವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ,
ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಮಂಗಳ ಪ್ರಶಸ್ತಿ ಸಹಿತ 100 ಸನ್ಮಾನಗಳನ್ನು ಅರ್ಹವಾಗಿ ಪಡೆದಿದ್ದಾರೆ. ಸಂಪಾಜಿಯವರಿಗೆ 8 ವರ್ಷಗಳ ಹಿಂದೆಯೇ ಆರೋಗ್ಯದ ಸಮಸ್ಯೆ ಇದ್ದು, ಆಗ ಡಾಕ್ಟರ್ ಪದ್ಮನಾಭ ಕಾಮತರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆ ಹೇಳಿಕೊಂಡಾಗ ಡಾಕ್ಟರ್ ಕಾಮತರು ಅದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ಸೂಚಿಸಿದರು. ಆಗ ನಿವೃತ್ತಿಯ ಯೋಚನೆಯನ್ನೂ ಮಾಡಿದ್ದರು. ಆದರೂ ತಮ್ಮ ಮನೋಧೈರ್ಯದಿಂದಾಗಿ ಸುಧಾರಿಸಿಕೊಂಡು ಮುಂದೆಯೂ 7-8 ವರ್ಷಗಳ ತಿರುಗಾಟಗಳನ್ನು ಮಾಡಿ ತಮ್ಮ ಕ್ಷಮತೆಯನ್ನು ತೋರಿಸಿದ್ದರು. 10 ವರ್ಷದ ಮೊದಲು ಅವರು ನಮ್ಮಲ್ಲಿಗೆ ಬ್ಲಡ್ ಪ್ರೆಷರ್ನ ತೊಂದರೆಯಿಂದ ಬಂದಿದ್ದರು KMC ಆಸ್ಪತ್ರೆಗೆ. ಆವಾಗ ನಾನು ಅವರ ಚಿಕಿತ್ಸೆ ಮಾಡಿದ್ದೆ. ಆ ಸಮಯದಲ್ಲಿ ಅವರು ವೇಷ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಆದರೂ ಅವರ ಒಂದು ಮನಸ್ಥಿತಿ ಅಥವಾ ಅವರ ಒಂದು ಮನೋಧೈರ್ಯದಿಂದ ಅವರು ಆ ದಿವಸ ವಿಪರೀತ ಬ್ಲಡ್ ಪ್ರೆಷರನ್ನು ಕೂಡ ಮೀರಿಸಿ ಚಿಕಿತ್ಸೆಗೆ ಸ್ಪಂದಿಸಿ ಮತ್ತೆ ಸ್ವಲ್ಪ ವಿರಾಮದ ನಂತರ ಪುನಃ ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಇದು ಒಂದು 7-8 ಅಥವಾ 10 ವರ್ಷದ ಹಿಂದಿನ ಕಥೆ. ಸಂಪಾಜೆಯವರು ಇತ್ತೀಚೆಗೆ ಸಂಪಾಜೆಯಿಂದ ಸುರತ್ಕಲ್ ಸಮೀಪದ ಕಾಟಿಪಳ್ಳದಲ್ಲಿ ತಮ್ಮ ಮಗ ಜಯರಾಮ ರೈಯವರ ಮನೆಯಲ್ಲಿ ವಾಸಿಸುತ್ತಿದ್ದರು. ಧರ್ಮಪತ್ನಿ ಶ್ರೀಮತಿ ಗಿರಿಜಾವತಿ, ಸುಪುತ್ರ ಜಯರಾಮ ರೈ, ಪುತ್ರಿಯರಾದ ರೇವತಿ ಶೆಟ್ಟಿ, ರಜನಿ ರೈಯವರನ್ನು ಹಾಗೂ ಅಪಾರ ಬಂಧು ಬಳಗದವರನ್ನು, ಲಕ್ಷಾಂತರ ಅಭಿಮಾನಿಗಳನ್ನು ರೈಯವರು ಅಗಲಿದ್ದಾರೆ. ರೈಯವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಹಾಗೂ ಅವರ ಕುಟುಂಬಸ್ಥರಿಗೆ ಅಗಲುವಿಕೆಯ ಶೋಕವನ್ನು ಭರಿಸುವ ಶಕ್ತಿ ನೀಡಲಿ ಆ ಭಗವಂತ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.